ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿನ್ನೆ ದಿವಸ ಸಾಧನಾ ಭಕ್ತಿಯ ಒಂದು ಲಕ್ಷಣಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೆವು. ಮತ್ತು ಈ ಸಾಧನಾ ಭಕ್ತಿಗೆ ವರ್ಣಾಶ್ರಮವು ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ವರ್ಣಾಶ್ರಮ ಧರ್ಮವನ್ನ ನಾವು ಸರಿಯಾದಂತಹ ವಿಧಾನದಲ್ಲಿ ನಡೆಸಿದ್ರೆ ಆ ಭಗವಂತನ ಪ್ರೀತಿಗಾಗಿ ಆ ಒಂದು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡುವುದಾದ್ರೆ ಭೂಮಿಯಲ್ಲಿ ವೈಕುಂಠವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ 4 ವರ್ಣಗಳಿವೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ. ಈ 4 ವರ್ಣಗಳು ಮತ್ತು ಈ 4 ಆಶ್ರಮಗಳು ಇದು ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ, ವೈಕುಂಠದಲ್ಲಿ ಇದರ ಅಗತ್ಯ ಇರುವುದಿಲ್ಲ. ಹಾಗೆ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನ ನಾವು ಏನು ಮಾಡ್ತಾ ಇದ್ದೇವೆ, ಇದರಲ್ಲಿಯೂ ಕೂಡ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾರೇ ಇರಲಿ ಎಲ್ಲರೂ ಕೂಡ ಇದನ್ನ ಪಾಲಿಸಲಿಕ್ಕೆ ಸಾಧ್ಯ ಇದೆ. Thus the Krishna consciousness movement is so nice that there is no need of even designating oneself Brahmana, Kshatriya, Vaishya, Shudra, Brahmachari, Grahastha, Vanaprastha, Sannyasi. Let everyone be engaged in whatever occupation he has now. Simply let him worship Lord Krishna by the result of his activities in Krishna consciousness. That will adjust the whole situation and everyone will be happy and peaceful. ನಾವು ಏನು ಕೆಲಸವನ್ನ ಮಾಡ್ತೇವೋ ಅದೇ ಕೆಲಸದ ಮೂಲಕ, ಅದೇ ಚಟುವಟಿಕೆಯ ಮೂಲಕ ಆ ಭಗವಂತನನ್ನ ನಾವು ಪೂಜಿಸುವುದಾದ್ರೆ, ಭಗವಂತನ ಭಕ್ತಿಯನ್ನ ಮಾಡುವುದಾದ್ರೆ, ಯಾವುದೇ ಸ್ಥಿತಿಯಲ್ಲಿರಲಿ ಭಗವಂತನ ಭಕ್ತಿಯನ್ನ ಮಾಡುವುದಾದ್ರೆ ನಾವು ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ ಅನ್ನೋದು ಮುಖ್ಯ ಆಗುವುದಿಲ್ಲ. ವ್ಯಕ್ತಿ ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥನಾಗಿರ್ಲಿ, ವಾನಪ್ರಸ್ಥ ಸನ್ಯಾಸಿ ಆಗಿರ್ಲಿ, ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಯಾವುದೇ ಒಂದು ವರ್ಣ ಅಥವಾ ಆಶ್ರಮದಲ್ಲಿ ಅವನು ಇದ್ರೂ ಕೂಡ ಅವನಿಗೆ ಕೃಷ್ಣ ಪ್ರಜ್ಞೆಯನ್ನ ಪ್ರಾರಂಭಿಸಲಿಕ್ಕೆ, ಕೃಷ್ಣ ಪ್ರಜ್ಞೆಯನ್ನ ಆಚರಿಸಲಿಕ್ಕೆ ಯಾವುದೇ ತೊಡಕು ಉಂಟಾಗುವುದಿಲ್ಲ. ಬೇರೆ ವಿಧಾನಗಳು ನಾವು ನೋಡುವುದಾದ್ರೆ, ಈಗ ಅಷ್ಟಾಂಗ ಯೋಗವನ್ನ ಮಾಡ್ಲಿಕ್ಕೆ ನಾವು ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡಬೇಕಾಗ್ತದೆ, ಅಥವಾ ಬೇರೆ 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 ವಿಧಾನಗಳೆಲ್ಲ ಯಾವುದೆಲ್ಲ ನಾವು ಯೋಗ ಪದ್ಧತಿಗಳು ಅಂತ ಹೇಳ್ತೇವೋ ಎಲ್ಲದಕ್ಕೂ ಕೂಡ ನಾವು ಅದು ಎಲ್ಲರಿಗೂ ಸಾಧ್ಯ ಆಗುದಿಲ್ಲ. ಈಗ ಧ್ಯಾನ ಮಾಡ್ಬೇಕಾದ್ರೆ ಒಂದು ರೀತಿಯಾದಂತಹ ಜೀವನ ಕ್ರಮವನ್ನ ಪಾಲಿಸಬೇಕು. ಯಜ್ಞವನ್ನ ಮಾಡ್ಲಿಕ್ಕೆ ಹಣ ಬಹಳಷ್ಟು ಬೇಕಾಗ್ತದೆ. ಮತ್ತೆ ಅರ್ಚನೆಯನ್ನ ಮಾಡ್ಲಿಕ್ಕೆ ಕೂಡ ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಆದ್ರೆ ಭಗವಂತನ ಪೂಜೆ ಕಲೌತದ್ ಹರಿಕೀರ್ತನ, ಆ ಹರಿಕೀರ್ತನೆಯನ್ನ ಮಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೆ ಇದು ಸುಲಭ ಸಾಧ್ಯವಾದಂತಹದ್ದು. Further definition of Vaidhi Bhakti.
ಸುರರ್ಷೆ ವಿಹಿತ ಶಾಸ್ತ್ರೇ ಹರಿಂ ವಿಧಿಸ್ತ್ಯ ಯಾ ಕ್ರಿಯಾ ಸೈವ ಭಕ್ತಿರ್ ಇತಿ ಪ್ರೋಕ್ತ ತಸ್ಯಾ ಭಕ್ತಿ ಪರಾ ಭವೇತ್. ನಾರದ ಮುನಿಗಳಿಗೆ ಹೇಳುವಂತಹದ್ದು, ನಾರದ ಮುನಿಗಳು ಹೇಳುವಂತಹದ್ದು ಪಂಚರಾತ್ರದಲ್ಲಿ, ಓ ದೇವರ್ಷಿ, all the activities prescribed in the scriptures with the Lord as the object are called Vaidhi Bhakti. By this performance of Bhakti, one attains Prema Bhakti. ಇದು ನಾರದ ಮುನಿಗಳಿಗೆ ಹೇಳುವಂತ, ಬ್ರಹ್ಮದೇವರು ಹೇಳುವಂತದ್ದು ಗೊತ್ತಿಲ್ಲ ಸರಿಯಾಗಿ. ಏನ್ ಹೇಳ್ತಾ ಇದ್ದಾರೆ, ಆ ಭಗವಂತನನ್ನ ಕೇಂದ್ರವಾಗಿ ಇಟ್ಟುಕೊಂಡು, ಭಗವಂತನನ್ನ ಕೇಂದ್ರವಾಗಿಟ್ಟುಕೊಂಡು ಶಾಸ್ತ್ರದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಹೇಳಿದ್ದಾರೋ, ವಿಧಿ ನಿಷೇಧಗಳನ್ನ ಹೇಳಿದ್ದಾರೋ, ಅದೆಲ್ಲವೂ ಕೂಡ ವೈದಿ ಭಕ್ತಿ ಅಂತ ಹೇಳಿ ಅನ್ನಿಸಿಕೊಳ್ತೀವಿ. ಆ ವೈದಿ ಭಕ್ತಿಯನ್ನ ಮಾಡಲಿಕ್ಕೆ ಬೇಕಾದಂತಹ ಒಂದು ಅನುಕೂಲ ಆ ಒಂದು ಶಾಸ್ತ್ರದಲ್ಲಿ ನಮಗೆ ದೊರಕಲಿಕ್ಕೆ ಸಾಧ್ಯ. ಇದೆಲ್ಲವೂ ಕೂಡ ವೈದಿ ಭಕ್ತಿಯ ಒಂದು ವಿಚಾರವನ್ನು ನಾವು ನೋಡಿದ್ದೇವೆ. ಈಗ ವೈದಿ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಮಗೆ ಗೊತ್ತಾಯ್ತು. ಮುಂದಕ್ಕೆ ಈ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ ಕ್ವಾಲಿಫಿಕೇಶನ್ ಇರಬೇಕು, ಯಾವ ಒಂದು ಅರ್ಹತೆ ಇರಬೇಕು ಅನ್ನೋದನ್ನ ಇಲ್ಲಿ ನಾವು ಮುಂದಿನ 3ನೇ ಅಧ್ಯಾಯದಲ್ಲಿ ನಾವು ಈಗ ನೋಡ್ಲಿಕ್ಕಿದ್ದೇವೆ. Who is eligible for Vaidhi Bhakti? Yadrichaya mat kathadau jata shraddhastu ya puman na nirvinno nati sakto bhakti yogosya siddhida. If somehow or other, by good fortune, one develops faith in hearing and chanting my glories, such a person, being neither very disgusted with nor attached to material life, should achieve perfection through the path of loving devotion to me. ಭಗವಾನ್ ಶ್ರೀ ಕೃಷ್ಣನು ಉದ್ಧವನಿಗೆ ಹೇಳುವಂತಹ ಮಾತು ಇದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಶ್ರವಣ ಮತ್ತೆ ಕೀರ್ತನದಲ್ಲಿ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಈ ವೈದಿ ಭಕ್ತಿಯನ್ನ ಸ್ವೀಕಾರ ಮಾಡಬಹುದು. ಭೌತಿಕ ವಸ್ತುಗಳಿಗೆ ಅತಿಯಾಗಿ ಅಂಟಿಕೊಂಡು ಇರದೇ ಇರುವಂತವರು ಮತ್ತು ಅಂತಹ ಬಲವಾದ ವೈರಾಗ್ಯವೂ ಇರಬೇಕಾಗಿಲ್ಲ, ಆದ್ರೂ ಕೂಡ ಅವರು ಈ ವೈದಿ ಭಕ್ತಿಯನ್ನ ಪ್ರಾರಂಭ ಮಾಡಬಹುದು. ಏನು ಅರ್ಹತೆ ಇರಬೇಕು? ವ್ಯಕ್ತಿಗೆ ತಾನು ಶ್ರವಣ ಮತ್ತೆ ಕೀರ್ತನೆಯನ್ನ ಮಾಡುವುದರಲ್ಲಿ ಅವನಿಗೆ ಆಸಕ್ತಿ ಇರಬೇಕು. ಅದೃಷ್ಟವಶಾತ್ ಇದೆಲ್ಲರಿಗೂ ಕೂಡ ದೊರಕುವಂತಹದ್ದಲ್ಲ. ಒಂದು ವೇಳೆ ಅವನಿಗೆ ಇದು ದೊರಕಿತು ಅಂತ ಹೇಳಿದ್ರೆ ಅದು ಅವನ ಅದೃಷ್ಟ ಅಂತ ಹೇಳಿ ನಾವು ಹೇಳಬಹುದು. ಆ ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡುವುದು ಮತ್ತು ಆತನ ಕೀರ್ತನೆಯನ್ನ ಮಾಡುವಂತಹ ಒಂದು ಆಸಕ್ತಿಯನ್ನ ಬೆಳೆಸಿಕೊಂಡ ವ್ಯಕ್ತಿಗೆ ಈ ಒಂದು ಅವಕಾಶ ದೊರಕ್ತದೆ. ಇಲ್ಲಿ 3 ರೀತಿಯಾದಂತಹ ಅರ್ಹತೆಗಳು ಇರಬೇಕು. 3 ಕ್ವಾಲಿಫಿಕೇಶನ್ ನೆಸೆಸರಿ ಫಾರ್ ವೈದಿ ಭಕ್ತಿ. ವೈದಿ ಭಕ್ತಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಂತಹ 3 ಅರ್ಹತೆಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಮತ್ ಕಥಾದೌ ಜಾತ ಶ್ರದ್ಧಾ, ಡೆವಲಪ್ಡ್ ಫೇತ್ ಇನ್ ಹಿಯರಿಂಗ್ ಅಂಡ್ ಚಾಂಟಿಂಗ್ ಗ್ಲೋರೀಸ್ ಆಫ್ ಕೃಷ್ಣ. ನ ಅತಿಸಕ್ತಃ, ನಾಟ್ ಟು ಅಟ್ಯಾಚ್ಡ್ ಟು ಮೆಟೀರಿಯಲ್ ಆಬ್ಜೆಕ್ಟ್ಸ್. ನ ನಿರ್ವಿಣ್ಣಃ, ನಾಟ್ ಟು ಡಿಸ್ಗಸ್ಟೆಡ್ ವಿತ್ ಮೆಟೀರಿಯಲ್ ಲೈಫ್. ಅಂದ್ರೆ ನಮಗೆ ಭಗವಂತನ ಕೀರ್ತನೆ ಮತ್ತು ಶ್ರವಣದಲ್ಲಿ ಆಸಕ್ತಿ ಇರಬೇಕು ಮತ್ತು ಭೌತಿಕ ವಸ್ತುಗಳ ಬಗ್ಗೆ ಹೆಚ್ಚಿನ ನಿರ್ಬಂಧಗಳನ್ನು ಏನು ಹೇಳಲಿಲ್ಲ. ತುಂಬಾ ಅಂಟಿಕೊಂಡು ಇರಬಾರದು ಭೌತಿಕ ವಸ್ತುಗಳಿಗೆ, ಮತ್ತೆ ತುಂಬಾ ವೈರಾಗ್ಯವನ್ನು ಹೊಂದಿರುವ ಅಗತ್ಯವೂ ಕೂಡ ಇಲ್ಲ. ಆದ್ರೂ ಕೂಡ ಅವರು ಈ ಒಂದು ವೈದಿ ಭಕ್ತಿಯನ್ನ ಪ್ರಾರಂಭ ಮಾಡಬಹುದು. 3 persons qualified by 3 kinds of attachment. ಈಗ ಯಾರು ಎಂತಹ ಒಂದು ಎಂತಹ ದಾರಿಯನ್ನ ಪಡೆದುಕೊಳ್ತಾರೆ ಅಂತ ನೋಡಿದ್ರೆ, ಶ್ರವಣ ಮತ್ತು ಕೀರ್ತನೆಯನ್ನ ಮಾಡುವಂತಹ ಜನರಿಗೆ
ಭಕ್ತಿ ಯೋಗ ಸುಲಭವಾಗ್ತದೆ. ಇನ್ನು ಭೌತಿಕವಾದಂತಹ ಈ ಇಂದ್ರಿಯ ಭೋಗವನ್ನ ಮಾಡುವವರು ಕರ್ಮಯೋಗವನ್ನ ಅವರು ಮಾಡ್ತಾರೆ. ಮತ್ತೆ ಹೆಚ್ಚಿನ ವೈರಾಗ್ಯವನ್ನ, ಬಲವಾದಂತಹ ವೈರಾಗ್ಯವನ್ನ ಯಾರು ಹೊಂದಿರ್ತಾರೋ ಅವರಿಗೆ ಜ್ಞಾನ ಮಾರ್ಗ ಇಷ್ಟವಾಗ್ತದೆ. ಇಲ್ಲಿ ಕರ್ಮ ಮತ್ತೆ ಜ್ಞಾನ ಅದು ಎರಡು ಬದಿಗಳು, ಅದು ಎರಡು ವಿರುದ್ಧವಾದಂತಹ ಎರಡು ಒಂದು ಏನು ಸ್ಥಾನಗಳು. ಎಲ್ಲಿ ವ್ಯಕ್ತಿ ಕರ್ಮಯೋಗವನ್ನ ಮಾಡ್ತಾ ಇದ್ದಾನೋ ಅವನು ಈ ಭೌತಿಕವಾದಂತಹ ಇಂದ್ರಿಯ ವಸ್ತುಗಳಿಗೆ ಅವನು ಅಂಟಿಕೊಂಡಿರ್ತಾನೆ. ನಿಧಾನಕ್ಕೆ ಆ ಕರ್ಮ ಯೋಗವನ್ನು ಮಾಡುವ ಮೂಲಕ ಅವನು ಎತ್ತರಕ್ಕೆ ಏರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಜ್ಞಾನ ಯೋಗವನ್ನ ಮಾಡುವವನು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಸನ್ಯಾಸವನ್ನ ಪಡೆದುಕೊಂಡು ಅವನು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಆದ್ರೆ ಭಕ್ತಿ ಅನ್ನುವಂಥದ್ದು ಇದೆರಡರ ನಡುವೆ, ಭಗವಂತನ ಕುರಿತಾಗಿ ಕೇಳುವುದರಲ್ಲಿ ಮತ್ತು ಭಗವಂತನ ಕುರಿತಾಗಿ ಜಪಿಸುವುದರಲ್ಲಿ, ಶ್ರವಣ ಮತ್ತೆ ಕೀರ್ತನೆ ಮಾಡುವುದರಲ್ಲಿ ಅವರಿಗೆ ಆಸಕ್ತಿ ಇದೆ. ಭೌತಿಕ ವಸ್ತುವಿನ ಕುರಿತಾಗಿ ಅತಿಯಾದ ಮೋಹವೂ ಇರುವುದಿಲ್ಲ, ಮತ್ತೆ ಅತಿಯಾದ ಒಂದು ವೈರಾಗ್ಯವೂ ಇರುವುದಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಭೌತಿಕ ವಸ್ತುಗಳನ್ನ ಭಗವಂತನ ಸೇವೆಯಲ್ಲೇ ತೊಡಗಿಸ್ತಾರೆ. 3 ರೀತಿಯ ಅರ್ಹತೆಗಳು. ಮೊದಲನೇದ್ದು, ಯಾರು ಶ್ರವಣ ಮತ್ತೆ ಕೀರ್ತನದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೋ ಅವರಿಗೆ ಭಕ್ತಿ ಮಾರ್ಗ ಇಷ್ಟ ಆಗ್ತದೆ. ಇಂದ್ರಿಯ ವಸ್ತುಗಳಿಗೆ ಯಾರು ಅಂಟಿಕೊಂಡಿದ್ದಾರೋ ಅವರಿಗೆ ಕರ್ಮ ಮಾರ್ಗ ಇಷ್ಟವಾಗ್ತದೆ. ಮತ್ತೆ ಯಾರು ತುಂಬಾ ವೈರಾಗ್ಯವನ್ನ ಹೊಂದಿರ್ತಾರೋ ಅವರಿಗೆ ಜ್ಞಾನ ಮಾರ್ಗ ಜ್ಞಾನ ಮಾರ್ಗವನ್ನು ಪಡೆಯಲಿಕ್ಕೆ ಅವರಿಗೆ ಅರ್ಹತೆ ಬರ್ತದೆ. ಈಗ ನಾವು ಭಕ್ತಿಗೆ ಅರ್ಹರಾಗಬೇಕು ಅಂತ ಹೇಳಿದ್ರೆ ನಾವು ಶ್ರವಣ ಕೀರ್ತನವನ್ನ ಮಾಡಬೇಕು. ನಾವು ಇಂದ್ರಿಯ ವಸ್ತುಗಳ ಹಿಂದೆ ಹೋದ್ರೆ ನಮಗೆ ಭಗವಂತನನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಇದು ನಮಗೆ ಗೊತ್ತಿದೆ. ಹಾಗೆ ಭೌತಿಕ ವಸ್ತುಗಳ ಬಗ್ಗೆ ಅತಿಯಾದಂತಹ ವೈರಾಗ್ಯ, ಅಂದ್ರೆ ಎಲ್ಲವೂ ಕೂಡ ಕೆಟ್ಟದ್ದು. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷಾಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗುತತ್ಯತೆ. ಒಂದು ವಸ್ತು ಅದು ಭೌತಿಕ ಅನ್ನುವಂತಹ ಒಂದೇ ಕಾರಣಕ್ಕೆ ಅದು ಭಗವಂತನ ಸೇವೆಗೆ ಉಪಯೋಗಿಸಬಹುದು ಅಂತ ಆದ್ರೂ ಕೂಡ ಅದನ್ನು ನಾವು ಉಪಯೋಗಿಸದೇ ಇದ್ರೆ ಅದು ಸರಿಯಾದಂತಹ ಒಂದು ಸನ್ಯಾಸ ಅಂತ ಹೇಳಿ ಅಥವಾ ತ್ಯಾಗ ಅಂತ ಹೇಳಿ ಅನ್ನಿಸಿಕೊಳ್ಳುವುದಿಲ್ಲ. ವೈರಾಗ್ಯ, ಅಂತಹ ವೈರಾಗ್ಯ ಫಲ್ಗು ವೈರಾಗ್ಯ ಅಂತ ಅನ್ನಿಸಿಕೊಳ್ಳುತ್ತದೆ. Attraction for Krishna or faith in hearing and chanting about Krishna comes from yadrichaya, that is in good fortune, comes from merciful association with great devotees. The association of devotees is so powerful that sometimes even those who are too attached to either material objects or extreme renunciation may become devotees. ಇಲ್ಲಿ ಭಗವಂತನ ಕುರಿತಾಗಿ ಆಸಕ್ತಿಯನ್ನ ಹೊಂದುವುದು ನಮ್ಮ ಎಲ್ಲ ಪ್ರಯತ್ನದ ಒಂದು ಉದ್ದೇಶ. ಅದನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ? ಶೃಣ್ವತಾಂ ಸುಖತಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋಹ್ಯ ಭದ್ರಾಣಿ ವಿಧುನೋತಿ ಸುರಸಿತ. ಶ್ರವಣ ಮತ್ತೆ ಕೀರ್ತನೆಯನ್ನು ಮಾಡುವ ಮೂಲಕ ಭಗವಂತನ ಕುರಿತಾಗಿ ಯಾವಾಗಲೂ ಕೇಳುವುದು ಮತ್ತು ಭಗವಂತನ ಕುರಿತಾಗಿ ಯಾವಾಗಲೂ ಕೀರ್ತನೆಯನ್ನ ಮಾಡುವುದು, ಇದರಿಂದ ಭಗವಂತನ ಕುರಿತಾಗಿ ನಮಗೆ ಆಸಕ್ತಿ ಉಂಟಾಗ್ತದೆ. ಆದ್ರೆ ಅದು ಎಲ್ಲಿಂದ ಸಿಗ್ತದೆ? ಆ ಭಗವಂತನ ಕುರಿತಾಗಿ ಕೇಳುವುದರಲ್ಲಿ, ಹೇಳುವುದರಲ್ಲಿ, ಶ್ರವಣ ಕೀರ್ತನದಲ್ಲಿ ಆಸಕ್ತಿ ಹೇಗೆ ಬರ್ತದೆ ಅಂತ ಹೇಳುವುದಾದ್ರೆ ಅದು ಯದೃಚ್ಛಯ, ಅಂದ್ರೆ ಅದೃಷ್ಟದಿಂದ ಬರ್ತದೆ. ಹಾಗಾದ್ರೆ ಅದೃಷ್ಟ ಎಲ್ಲಿಂದ ಬರ್ತದೆ? ಎಲ್ಲರಿಗೂ ಸಿಗುವಂತದ್ದಲ್ಲ ಭಕ್ತಿ, ಅದೃಷ್ಟ ಇದ್ದವರಿಗೆ ಮಾತ್ರ ದೊರಕ್ತದೆ. ಹಾಗಾದ್ರೆ ಆ ಅದೃಷ್ಟ ಎಲ್ಲಿ ಸಿಗ್ತದೆ? ಅದು ಭಕ್ತರ ಸಹವಾಸದಲ್ಲಿ ಅಥವಾ ಭಕ್ತರ ಸಂಘದಲ್ಲಿ, ಮಹಾನ್ ಭಕ್ತರೊಂದಿಗೆ ನಾವು ಒಡನಾಟವನ್ನ ಹೊಂದುವುದರಿಂದ, ಆ ಭಕ್ತರ ಒಂದು ಕೃಪೆಯಿಂದ ನಾವು ಭಗವಂತನಿಗೆ ಆಕರ್ಷಿತರಾಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಯಾರು ಭಕ್ತರ ಸಂಘದಲ್ಲಿ ಬರ್ತಾರೋ ಅವರಿಗೆ ಅದೃಷ್ಟ ಒಲಿತದೆ. ಯಾವರಿಗೆ ಅದೃಷ್ಟ ಇದೆಯೋ ಅವರಿಗೆ ಶ್ರವಣ ಕೀರ್ತನದಲ್ಲಿ ಆಸಕ್ತಿ ಬರ್ತದೆ. ಅಂತಹ ಆಸಕ್ತಿ ಹುಟ್ಟಿದಾಗ ತಾನಾಗಿಯೇ ನಾವು ಕೃಷ್ಣನಿಗೆ ಆಕರ್ಷಿತರಾಗ್ತೇವೆ. 3 types of persons eligible for ವೈದಿ ಭಕ್ತಿ. ವೈದಿ ಭಕ್ತಿಯನ್ನ ಮಾಡಲಿಕ್ಕೆ 3 ರೀತಿಯಾದಂತಹ ಜನರಿಗೆ ಅರ್ಹತೆ ಇದೆ. ಅದನ್ನ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತೆ ಕನಿಷ್ಠಾಧಿಕಾರಿ ಅಂತೇಳಿ ಅವರನ್ನ ವಿಂಗಡಣೆ ಮಾಡಲಾಗಿದೆ.
ಉತ್ತಮಾಧಿಕಾರಿ ಅಂತ ಹೇಳಿದ್ರೆ ಅವರು ಎಲ್ಲರಿಗಿಂತಲೂ ಉತ್ತಮರು, ಇರುವ ಮೂರರಲ್ಲಿ ಅವರು ಉತ್ತಮರು, ಅವರನ್ನ ಶುದ್ಧ ಭಕ್ತರು ಅಂತ ಹೇಳಿ ಕರೀತಾರೆ. ಇನ್ನು ಮಧ್ಯಮಾಧಿಕಾರಿಗಳು ಪ್ರಗತಿಯನ್ನ ಸಾಧಿಸಿದವರು, ಬಹಳಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಆಧ್ಯಾತ್ಮದಲ್ಲಿ. ಕನಿಷ್ಠಾಧಿಕಾರಿಗಳು ಅಂತ ಹೇಳಿದ್ರೆ ಅವರು ಆರಂಭಿಕ ಭಕ್ತರು. Therefore, Srila Jiva Goswami says that the threefold division above is based on the relative strength of the devotee's faith in the context of the scriptures. That is called Shraddha. Shraddheಯ ಮೇಲೆ ಈ ಮೂರು ವಿಂಗಡಣೆ ಮಾಡಲಾಗಿದೆ. It has already been mentioned earlier that the inspiration for Vaidhi Bhakti is the scriptural teachings rather than natural attraction. So the root cause of a person's bhakti is faith in the contents of the scriptures. ಹೀಗೆ ನಮಗೆ ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಶಾಸ್ತ್ರದಲ್ಲಿ ಶ್ರದ್ಧೆ ಇದ್ದು ಅದರ ಪ್ರಕಾರವೇ ನಾವು ಭಕ್ತಿಯನ್ನ ಮಾಡಬೇಕು. ನನಗೆ ಇಷ್ಟ ಅಥವಾ ನನ್ನ ಆಕರ್ಷಣೆ ಎಲ್ಲಿದೆ ಅದರ ಮೇಲೆ ನಾವು ಭಕ್ತಿಯನ್ನ ಮಾಡುವುದು ಅಲ್ಲ. ನನಗೆ ಇಷ್ಟ ಬಂದ ಹಾಗೆ ನಾನು ಭಕ್ತಿಯನ್ನ ಮಾಡುವುದಲ್ಲ. ಬದಲಾಗಿ ಶಾಸ್ತ್ರದಲ್ಲಿ ಗುರು ಮತ್ತು ಸಾಧುಗಳು ಹೇಳಿರುವಂತೆ ನಾವು ಭಕ್ತಿಯನ್ನ ಮಾಡಬೇಕು. ಹೀಗೆ ನಮ್ಮ ಶ್ರದ್ಧೆ ಏನಿದೆ, ಆ ಧರ್ಮ ಗ್ರಂಥದಲ್ಲಿರುವಂತಹ ಶ್ರದ್ಧೆ ಎಷ್ಟು ಬಲವಾಗಿದೆ ನಮ್ಮ ಶ್ರದ್ಧೆ ಅನ್ನೋದರ ಮೇಲೆ ಮೂರು ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಸ್ವಲ್ಪ ಮಾತ್ರ ಶ್ರದ್ಧೆ ಇದೆ, ಅವನು ಆರಂಭಿಕ ಭಕ್ತ, ಕನಿಷ್ಠ ಸ್ಥಾನದಲ್ಲಿದ್ದಾನೆ. ಅಂದ್ರೆ ತಾನು ಭಕ್ತಿಯನ್ನ ಮಾಡ್ತಾ ಇದ್ದಾನೆ, ಆದ್ರೆ ಯಾರಾದ್ರೂ ಬಂದು ಭಕ್ತಿಯ ಬಗ್ಗೆ ಕೇಳಿದ್ರೆ ಅವನಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ವ್ಯಕ್ತಿ ಕನಿಷ್ಠಾಧಿಕಾರಿ ಅಂತ ಅನ್ನಿಸ್ತಾರೆ. ಅವರು ಭಕ್ತಿಯನ್ನ ಹಂಚಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರಿಗೆ, ಅವರು ಮಾತ್ರ ಅದನ್ನ ಅನುಭವಿಸಬಹುದು ಅಷ್ಟೇ, ಅಥವಾ ಅವರು ಮಾತ್ರ ಅದನ್ನ ಅನುಷ್ಠಾನ ಮಾಡಬಹುದು. ಇನ್ನು ಮಧ್ಯಮಾಧಿಕಾರಿಗಳು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಭಕ್ತಿಯ ಬಗ್ಗೆ ತಿಳಿದಿರ್ತದೆ ಮತ್ತು ಇನ್ನೊಬ್ಬರಿಗೂ ಅದನ್ನು ತಿಳಿಸುವಂತಹ ಒಂದು ಶಕ್ತಿ ಅವರಿಗೆ ಇರ್ತದೆ. ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಇರ್ತದೆ ಮತ್ತೆ ಅವರು ಯಾವತ್ತೂ ಕೂಡ ಮತ್ತೆ ಪತನವನ್ನ ಹೊಂದುವುದಿಲ್ಲ. ಕನಿಷ್ಠಾಧಿಕಾರಿಗಳು ಪತನವನ್ನ ಹೊಂದಬಹುದು, ಸ್ವಲ್ಪ ಸಮಯ ಭಕ್ತಿಯನ್ನ ಮಾಡಿ ಮತ್ತೆ ಬಿಟ್ಟು ಹೋಗ್ಬೋದು. ಆದ್ರೆ ಮಧ್ಯಮಾಧಿಕಾರಿಗಳು ಮತ್ತೆ ಪತನವನ್ನ ಹೊಂದುವುದಿಲ್ಲ. ಇನ್ನು ಉತ್ತಮಾಧಿಕಾರಿಗಳು ಅಂತ ಹೇಳಿದ್ರೆ ಪರಮ ಭಕ್ತರು, ಭಗವಂತನ ಶುದ್ಧ ಭಕ್ತರು. ಅವರು ಕೂಡ ಪ್ರಚಾರವನ್ನ ಮಾಡುವುದಿಲ್ಲ. ಯಾಕಂದ್ರೆ ಅವರ ಪ್ರಕಾರ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಭಕ್ತರೇ, ನಾನೊಬ್ಬನೇ ಭಕ್ತನಲ್ಲ ಅಂತ ಹೇಳಿ ಅವರು ಅಂದುಕೊಳ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಭಕ್ತಿಯ ಒಂದು ಪರಾಕಾಷ್ಠೆಗೆ ಬಂದಾಗ, ಭಕ್ತಿಯನ್ನ ಸಂಪೂರ್ಣವಾಗಿ ಆಚರಿಸಿದಾಗ, ಶುದ್ಧ ಭಕ್ತಿಯ ನೆಲೆಗೆ ಬಂದಾಗ ಆತನು ತನ್ನನ್ನ ತಾನು ಭಕ್ತನಲ್ಲ ಅಂದುಕೊಳ್ತಾನೆ. ನಾವು ರಾಧಾರಾಣಿಯ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದ್ರೆ, ರಾಧಾರಾಣಿ ಇತರ ಭಕ್ತರನ್ನ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾರೆ. ತಾನು ಮಾತ್ರ ಭಕ್ತಳಲ್ಲ, ಬೇರೆಲ್ಲರೂ ಕೂಡ ಭಕ್ತರು ಅಂತ ಹೇಳಿ ಆ ಉತ್ತಮ ಅಧಿಕಾರಿಗಳಿಗೆ ಅನ್ನಿಸ್ತದೆ. ವೈದಿ ಭಕ್ತಿಗೆ ಅರ್ಹರಾದಂತಹ ಮೂರು ರೀತಿಯ ಜನರು ಚೈತನ್ಯ ಚರಿತಾಮೃತದಲ್ಲಿ ಕೂಡ ಈ ವಿಷಯ ಬರ್ತದೆ. ಶ್ರದ್ಧಾವಾನ್ ಜನಹಯ ಭಕ್ತಿ ಅಧಿಕಾರಿ, ಉತ್ತಮ ಮಧ್ಯಮ ಕನಿಷ್ಠ ಶ್ರದ್ಧಾ ಅನುಸಾರಿ. ಶ್ರದ್ಧಾವಾನ್ ಜನ, ಯಾರು ಶ್ರದ್ಧೆಯನ್ನು ಹೊಂದಿದ್ದಾರೋ ಅಂತಹವರು ಭಕ್ತಿಗೆ ಅಧಿಕಾರಿಗಳಾಗ್ತಾರೆ. ಅಂತಹ ಅಧಿಕಾರಿಗಳಲ್ಲಿ ಮೂರು ರೀತಿಯ ವಿಧಗಳಿವೆ. ಅದು ಶ್ರದ್ಧೆಗೆ ಅನುಸಾರವಾಗಿ, ಶ್ರದ್ಧಾನುಸಾರ. ಯಾವುದೆಲ್ಲ? A faithful devotee is a truly eligible candidate for the loving service of the Lord. According to one's faith, one is classified as a topmost devotee, an intermediate devotee, or an inferior devotee. ಅಂದ್ರೆ ನಿಷ್ಠಾವಂತ ಭಕ್ತನು ಯಾರಿಗೆ ಶ್ರದ್ಧೆ ಇದೆಯೋ, ಶ್ರದ್ಧೆ ಇರೋರೆಲ್ಲರೂ ಕೂಡ ಭಕ್ತಿ ಮಾಡ್ಲಿಕ್ಕೆ ಅರ್ಹರೇ. ನನಗೆ ಆಸಕ್ತಿ ಇದೆ, ಈಗ ನಿಮಗೆ ಭಗವದ್ಗೀತೆ ಪ್ರವಚನ ಇದೆ ಬನ್ನಿ ಅಂತ ಹೇಳ್ತಾರೆ. ನಿಮಗೆ ಶ್ರದ್ಧೆ ಇದ್ರೆ ಬರ್ಬೋದು ಅಷ್ಟೇ. ಆ ಶ್ರದ್ಧೆ ಒಂದಿದ್ರೆ ನಿಮಗೆ ಬರುವಂತಹ ಸಾಧ್ಯತೆ ಇರ್ತದೆ. ಶ್ರದ್ಧೆಯೇ ಇಲ್ಲ ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಆ ಶ್ರದ್ಧೆ ಇದ್ದು ಬರುವವರಲ್ಲಿ ಕೂಡ ಮೂರು ವಿಧಗಳಿವೆ. ಅವರ ಶ್ರದ್ಧೆ ಎಷ್ಟು ಗಟ್ಟಿ ಇದೆ ಅಂತೇಳಿ. ಕನಿಷ್ಠ ಅಂತ ಹೇಳಿದ್ರೆ ಅತ್ಯಂತ ಕೆಳಮಟ್ಟದ ಒಂದು ಶ್ರದ್ಧೆ, ಕೋಮಲ ಶ್ರದ್ಧೆ ಅಂತ ಹೇಳ್ತೇವೆ. ಸುಲಭದಲ್ಲಿ ಅವರು ಅದನ್ನ ಕಳೆದುಕೊಳ್ಳಬಹುದು. ಮಧ್ಯಮಾಧಿಕಾರಿ ಅಂತ ಹೇಳಿದ್ರೆ ಅವರು ಬಹಳ ಪ್ರಗತಿಯನ್ನ ಸಾಧಿಸಿರುವವರು ಭಕ್ತಿಯಲ್ಲಿ. ಕೇವಲ ತಾವು ಮಾತ್ರ ಭಕ್ತಿ ಮಾಡುವುದಲ್ಲ, ಇತರರಿಗೂ ಭಕ್ತಿ ಮಾಡುವುದನ್ನು ಹೇಳಿಕೊಡ್ತಾರೆ. ಇನ್ನು ಉತ್ತಮಾಧಿಕಾರಿಗಳು ಅಂತ ಹೇಳಿದ್ರೆ ಭಗವಂತನ ಪರಮ ಭಕ್ತರು. ಅವರು ಭಗವಂತನ
ನೆನಪಿನಲ್ಲೇ ಭಗವಂತನ ಒಂದು ಚಿಂತನೆಯಲ್ಲೇ ತೊಡಗಿರುವಂತಹವರು. ಉತ್ತಮಾಧಿಕಾರಿಯ ಒಂದು ವಿವರಣೆಯನ್ನು ಚರಿತಾಮೃತದಲ್ಲಿ ಹೇಳ್ತಾರೆ. ಶಾಸ್ತ್ರಯುಕ್ತೆ ಸುನಿಪುನ ದೃಢ ಶ್ರದ್ಧಾ ಯಾಂದ್ರ ಉತ್ತಮಾಧಿಕಾರಿ ಸೈ ತಾರಯೇ ಸಂಸಾರ. One who is expert in logic, argument, and revealed scriptures, and who has firm faith in Krishna is classified as a topmost devotee. He can deliver the whole world. ಒಬ್ಬ ಉತ್ತಮಾಧಿಕಾರಿ ಇಡೀ ಜಗತ್ತನ್ನ ಉದ್ಧಾರ ಮಾಡುವಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಈ ತರ್ಕ, ವಾದ ಮತ್ತೆ ಗ್ರಂಥಗಳ ಜ್ಞಾನ ಇವುಗಳೆಲ್ಲದರಲ್ಲಿ ಅವರು ನಿಪುಣರಾಗಿರ್ತಾರೆ. ಸಾಕ್ಷಾತ್ಧರಿತ್ವೇನ ಸಮಸ್ತ ಶಾಸ್ತ್ರೇ ಉಕ್ತೈಸ್ತತೆ. ಪ್ರತಿಯೊಂದು ಶಾಸ್ತ್ರದಲ್ಲಿ ಕೂಡ ಅವರು ನೈಪುಣ್ಯತೆಯನ್ನು ಹೊಂದಿರ್ತಾರೆ. ಯಾವುದೇ ತರ್ಕ ಇರಲಿ, ವಾದ ಇರಲಿ, ಅವರು ಜನರನ್ನ ಭಗವಂತನ ಭಕ್ತಿಯನ್ನ ಮಾಡುವಂತೆ ಒಪ್ಪಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಅಷ್ಟೊಂದು ನಂಬಿಕೆಯನ್ನ ಅವರು ಭಗವಂತನಲ್ಲಿ ಹೊಂದಿದ್ದಾರೆ. ಅವರಿಗೆ ದೃಢವಾದಂತಹ ಭಕ್ತಿ ಅವರಿಗೆ ಭಗವಂತನಲ್ಲಿ ಇರ್ತದೆ. ಇಂತಹ ಒಬ್ಬ ಭಕ್ತ ಇದ್ರೆ ಸಾಕು ಇಡೀ ಪ್ರಪಂಚಕ್ಕೆ. ಅವರು ಇಡೀ ಒಂದು ಪ್ರಪಂಚವನ್ನೇ ಉದ್ಧಾರ ಮಾಡ್ತಾರೆ. ಶಿಲ ಪ್ರಭುಪಾದರು ಕೂಡ ಅವರು ಅಮೆರಿಕಾಗೆ ಹೋಗಿ ಅವ್ರು ಹೋದಾಗ ಅಲ್ಲಿ ಹಿಪ್ಪಿಗಳಿದ್ರು. ಆದ್ರೆ ಪ್ರಭುಪಾದರು ಹೋದ್ಮೇಲೆ ಅಲ್ಲಿ ಅವರೆಲ್ಲ ಹ್ಯಾಪಿಗಳಾದ್ರು. ಯಾಕಂದ್ರೆ ಅಂತಹ ಶುದ್ಧ ಭಕ್ತರ ಒಂದು ಸಂಘದಲ್ಲಿ ಅವರು ಭಕ್ತಿಯ ಒಂದು ಸಾರವನ್ನ ತಿಳಿದು ಅದನ್ನ ಅವರು ಆಚರಣೆ ಮಾಡ್ತಾರೆ. ಮುಂದುವರಿಸ್ತಾ, ಶಾಸ್ತ್ರೇ ಯುಕ್ತೌ ಚ ನಿಪುಣಃ ಸರ್ವಥಾ ದೃಢ ನಿಶ್ಚಯ ಪ್ರೌಢ ಶ್ರದ್ಧೋ ಅಧಿಕಾರಿಹ ಸಾ ಭಕ್ತೌ ಉತ್ತಮೋ ಮತ. One who is expert in logic and in understanding the revealed scriptures, and who has firm conviction and deep faith that he is not blind, is to be considered a topmost devotee in devotional service. ಹಿಂದಿನ ಶ್ಲೋಕದ ಅರ್ಥವನ್ನೇ ಕೊಡುವಂತಹ ಇನ್ನೊಂದು ಶ್ಲೋಕ ಚೈತನ್ಯ ಚರಿತಾಮೃತದಲ್ಲಿ ಬರುವಂತಹ, ಇದು ಮುಂದಿನ 22, 22:65, 22:66. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರು ಈ ಒಂದು ತರ್ಕದಲ್ಲಿ, ಈ ಜ್ಞಾನದಲ್ಲಿ, ಭಗವಂತನ ಕುರಿತಾದಂತಹ ತಿಳುವಳಿಕೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ, ಶಾಸ್ತ್ರದ ಅರ್ಥವನ್ನ ತಿಳ್ಕೊಂಡಿದ್ದಾರೆ, ಭಗವಂತನಲ್ಲಿ ದೃಢವಾದಂತಹ ಶ್ರದ್ಧೆಯನ್ನ ಹೊಂದಿದ್ದಾರೆ, ಅಂತಹವರನ್ನ ಇಲ್ಲಿ ಅತಿ ಶ್ರೇಷ್ಠವಾದಂತಹ ಉತ್ತಮಾಧಿಕಾರಿಗಳು ಅಂತೇಳಿ ಕರೀತೇವೆ. ತರ್ಕದಲ್ಲಿ ನಿಪುಣರಾಗಿರ್ತಾರೆ, ಹಾಗೆ ಧರ್ಮಗ್ರಂಥಗಳನ್ನ ಅವರು ತಿಳಿದುಕೊಂಡಿರ್ತಾರೆ. ಅವರದು ಕುರುಡು ಜ್ಞಾನ ಅಲ್ಲ. ಕುರುಡು ಜ್ಞಾನ ಅಂತ ಹೇಳಿದ್ರೆ ಅದು ಸತ್ಯವಾಗಿಲ್ಲದೆ ಇರಬಹುದು, ಅದನ್ನ ಸುಮ್ಮನೆ ಒಪ್ಪಿಕೊಂಡಿರುವಂತಹ ಒಂದು ಸ್ಥಿತಿ. ಆದ್ರೆ ಹಾಗಿಲ್ಲ. ಇಲ್ಲಿ ಇಂತಹ ಭಕ್ತರು ತಿಳಿದು, ಭಕ್ತಿಯನ್ನ ಸಂಪೂರ್ಣವಾಗಿ ತಿಳಿದು ಆಚರಣೆಯನ್ನ ಮಾಡ್ತಾರೆ. ಇಂತಹ ಉತ್ತಮಾಧಿಕಾರಿಗಳಿಗೆ ಕೆಲವೊಂದು ಲಕ್ಷಣಗಳಿರ್ತವೆ. ಶಾಸ್ತ್ರೇ ಯುಕ್ತೌಚ ನಿಪುಣಃ, ಅಂದ್ರೆ ಶಾಸ್ತ್ರಾಧ್ಯಯನದಲ್ಲಿ ಅವರು ನಿಪುಣರಾಗಿರ್ತಾರೆ. ಎಕ್ಸ್ಪರ್ಟ್ ಇನ್ ಸ್ಟಡಿ ಆಫ್ ರಿಲೆವೆಂಟ್ ಸ್ಕ್ರಿಪ್ಚರ್ಸ್, ಎಕ್ಸೆಪ್ಟ್ ಇನ್ ಪುಟ್ಟಿಂಗ್ ಫಾರ್ವರ್ಡ್ ಆರ್ಗ್ಯುಮೆಂಟ್ಸ್ ಆನ್ ಬೇಸಿಸ್ ಆಫ್ ಸ್ಕ್ರಿಪ್ಚರ್ಸ್. ಈ ಶಾಸ್ತ್ರದ ಆಧಾರದ ಮೇಲೆ ಅವರು ತರ್ಕವನ್ನ ಮಾಡ್ತಾರೆ. ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಹಾಗೆ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಅವರು ತರ್ಕವನ್ನು ಕೂಡ ಮಾಡ್ತಾರೆ. ಕ್ಯಾನ್ ನೈಸ್ಲಿ ಪ್ರೆಸೆಂಟ್ ಕನ್ಕ್ಲೂಷನ್ with perfect discretion, and can consider the ways of devotional service in a decisive way. ಹಾಗೆ ಈ ಶಾಸ್ತ್ರದ ಒಂದು ಸಾರ ಏನಿದೆ ಅದನ್ನ ಆ ಕಾಲಘಟ್ಟಕ್ಕೆ ಜನರಿಗೆ ಅರ್ಥ ಆಗುವ ಹಾಗೆ ವಿವರಿಸಿ ಹೇಳುವಂತಹ ಶಕ್ತಿ ಅವರಿಗೆ ಇರ್ತದೆ. ಈಗ ಶಾಸ್ತ್ರದಲ್ಲಿ ಏನನ್ನ ಹೇಳಿದ್ದಾರೆ ಅದು ಈಗಿನ ಒಂದು ಸಮಯಕ್ಕೆ ಹೇಗೆ ಪ್ರಸ್ತುತವಾಗಿ ಅದು ಅನ್ವಯವಾಗ್ತದೆ, ಯಾವ ರೀತಿಯಾಗಿ ಭಕ್ತಿಯನ್ನ ನಾವು ಎಲ್ಲ ಸಮಯದಲ್ಲಿಯೂ ಕೂಡ ಪಾಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಈ ಉತ್ತಮ ಅಧಿಕಾರಿ ನಮಗೆ ತಿಳಿಸಿಕೊಡ್ತಾರೆ.
ಸರ್ವಥಾ ದೃಢ ನಿಶ್ಚಯ, firm conviction through understanding of ತತ್ವ and ಸಾಧನೆ. ತತ್ವ ಮತ್ತು ಸಾಧನೆಯಲ್ಲಿ ಅವರಿಗೆ ಬಲವಾದಂತಹ ನಂಬಿಕೆ ಇರ್ತದೆ. ಮತ್ತೆ ಪ್ರೌಢ ಶ್ರದ್ಧಾ, ಪ್ರೌಢ ಅಂದ್ರೆ ತುಂಬಾ ಬಲವಾದದ್ದು, ಶ್ರದ್ಧೆ ಅವರ ಶ್ರದ್ಧೆ ಬಹಳ ಗಟ್ಟಿ ಇರ್ತದೆ, ಅದನ್ನ ಯಾರಿಗೂ ಕೂಡ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಡೀಪ್ ಶ್ರದ್ಧಾ, ಡೀಪ್ ಕನ್ವಿಕ್ಷನ್ in contents of scriptures by understanding with all reasons argument. He understands that the ultimate goal of life is to attain to the transcendental loving service of Krishna, and that Krishna is the only object of worship and love. ನಮ್ಮ ಜೀವನದ ಅತ್ಯಂತ ಮುಖ್ಯವಾದಂತಹ ಗುರಿ ಏನು ಅಂತ ಹೇಳಿದ್ರೆ ಭಗವಂತನನ್ನ ತಿಳಿದುಕೊಳ್ಳುವಂತಹದ್ದು. ಮತ್ತೆ ಅವರಲ್ಲಿ ದೃಢ ಶ್ರದ್ಧೆಯು ಇರ್ತದೆ. ಭಗವಂತನ ಸೇವೆಯೇ ತಮ್ಮ ಜೀವನದ ಮೂಲ ಗುರಿ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಇರ್ತಾರೆ. ಇದು ಉತ್ತಮಾಧಿಕಾರಿಗೆ ಹೇಳಿರುವಂತಹ ಲಕ್ಷಣಗಳು. ಮುಂದುವರಿಸ್ತಾ, he has strictly followed the rules and regulations under the training of bona fide spiritual master and has sincerely obeyed him in accord with the revealed scriptures. ಯಾರು ಉತ್ತಮ ಅಧಿಕಾರಿಗಳಾಗಿರ್ತಾರೋ ಅವರು ತಮ್ಮ ಗುರುಗಳು ಏನು ಅವರಿಗೆ ಆದೇಶವನ್ನ ಕೊಟ್ಟಿರ್ತಾರೋ ಅದರ ಪ್ರಕಾರವೇ ಜೀವನವನ್ನ ನಡೆಸ್ತಾರೆ. ಅವರು ಹೇಳಿದಂತಹ ಎಲ್ಲ ನಿಯಮಗಳನ್ನ ಅವರು ಪಾಲಿಸ್ತಾರೆ. ಅದರಲ್ಲಿ ಕೆಲವೊಂದನ್ನ ಮಾಡುವುದು, ಕೆಲವೊಂದನ್ನ ಪಾಲಿಸುವುದು, ಕೆಲವೊಂದನ್ನ ಪಾಲಿಸದೇ ಇರುವಂತಹದ್ದು ಏನು ಕೂಡ ಮಾಡುವುದಿಲ್ಲ. ಬದಲಾಗಿ ಗುರುಗಳು ಹೇಳಿದ ರೀತಿಯಲ್ಲೇ ಭಗವಂತನ ಸೇವೆಯನ್ನ ಅವರು ಮಾಡ್ತಾರೆ. He has thus become fully trained to preach and become a spiritual master himself. ಅವರು ತಮ್ಮ ಗುರುಗಳನ್ನ ಪ್ರಾಮಾಣಿಕವಾಗಿ ಪಾಲಿಸುವುದರಿಂದ ತಾವು ಸ್ವತಃ ಅವರು ಭಗವಂತನ ಸೇವಕರಾಗಿ ಗುರುಗಳಾಗ್ಲಿಕ್ಕೆ ಅವರು ಅರ್ಹತೆಯನ್ನ ಹೊಂದಿದ್ದಾರೆ. ಗುರುಗಳಾಗ್ಲಿಕ್ಕೆ ಬೇಕಾದಂತಹ ಅರ್ಹತೆಗಳನ್ನೆಲ್ಲ ಈ ಉತ್ತಮಾಧಿಕಾರಿಯು ಹೊಂದಿದ್ದಾರೆ. He never deviates from principles of higher authority. ಉನ್ನತ ಅಧಿಕಾರದ ತತ್ವಗಳಿಂದ ಅವನು ವಿಮುಖನಾಗುವುದಿಲ್ಲ. The basis for his faith is argument and reason on the basis of revealed scriptures and not dry speculative logic. ಇಲ್ಲಿ ತರ್ಕ ಅಂತ ಹೇಳ್ತೇವೆ. ತರ್ಕ ಅಂತ ಹೇಳಿದ್ರೆ ಇದು ಊಹಾತ್ಮಕ ತರ್ಕ ಅಲ್ಲ, ಬದಲಾಗಿ ಶಾಸ್ತ್ರದಲ್ಲಿ ಹೇಳಿರುವಂತೆಯೇ ಮಾಡುವಂತಹ ತರ್ಕ. ಶಾಸ್ತ್ರದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಆಧಾರವೂ ಕೂಡ ಇದೆ. ಹೀಗಾಗಿ ಇದು ಸರಿಯಾದಂತಹ ತರ್ಕವನ್ನ ಅವರು ಹೊಂದಿದ್ದಾರೆ. He has attained mature determination in the matter of devotional service. ಭಕ್ತಿ ಸೇವೆಯಲ್ಲಿ ಪ್ರಬುದ್ಧ ನಿರ್ಣಯವನ್ನ ಸಾಧಿಸಿದ್ದಾರೆ. ಅಂದ್ರೆ ಭಕ್ತಿ ಸೇವೆಯನ್ನ ಬಹಳ ಸಮಯದ ಕಾಲ, ಜನ್ಮಾಂತರಗಳಿಂದ ಇವರು ಭಕ್ತಿ ಸೇವೆಯನ್ನ ಮಾಡಿರಬಹುದು, ಅಥವಾ ಅವರಿಗೆ ಕೃಪಾಸಿದ್ಧಿಯು ದೊರಕಿರಬಹುದು. ಈ ರೀತಿ ಆ ಭಕ್ತಿ ಸೇವೆಯನ್ನ ಮಾಡುವುದರಲ್ಲಿ ಅವರು ಬಹಳ ನೈಪುಣ್ಯತೆಯನ್ನು ಹೊಂದಿದ್ದಾರೆ, ಬಹಳ ಮುಂದುವರೆದು ಇದ್ದಾರೆ. ಇದಿಷ್ಟು ಉತ್ತಮಾಧಿಕಾರಿಯ ಲಕ್ಷಣ. ಉತ್ತಮಾಧಿಕಾರಿ ಅಂತ ಹೇಳಿದ್ರೆ ಅವರು ಭಗವಂತನ ನಿತ್ಯ ಸೇವಕರು, ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ. ಇನ್ನು ಮಧ್ಯಮಾಧಿಕಾರಿಯ ಲಕ್ಷಣಗಳು ಯಾವುದೆಲ್ಲ ಅಂತ ನೋಡುದಾದ್ರೆ, ಶಾಸ್ತ್ರಯುಕ್ತಿ ನಾಹಿ ಜಾನೆ ದೃಢ ಶ್ರದ್ಧವಾನ ಮಧ್ಯಮಾಧಿಕಾರಿ ಸೇಯಿ ಮಹಾಭಾಗ್ಯವಾನ. One who is not very expert in argument and logic based on the revealed scriptures, but who has firm faith is considered a second class devotee. He also must be considered most fortunate. ಈ ತರ್ಕದಲ್ಲಿ ಮಧ್ಯಮಾಧಿಕಾರಿಗಳು ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ತಮ್ಮ ಒಂದು ಭಕ್ತಿ ಸೇವೆ ಏನಿದೆ ಅದರಲ್ಲಿ ಅವರು ಗಟ್ಟಿ ಇದ್ದಾರೆ. ಅವರ ಶ್ರದ್ಧೆ ಅದು ತುಂಬಾ ಗಟ್ಟಿ ಇದೆ. ಅವರು ಯಾವತ್ತು ಭಕ್ತಿಯನ್ನ ಬಿಟ್ಟು ಬಿಡುವುದಿಲ್ಲ. ಆದ್ರೆ ಇನ್ನೊಬ್ಬರನ್ನ ಭಕ್ತಿ ಮಾಡುವಂತೆ ಪ್ರೇರೇಪಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗದೆ ಇರಬಹುದು. ಇದು ಮಧ್ಯಮಾಧಿಕಾರಿಯ ಒಂದು ಲಕ್ಷಣ. ಶಾಸ್ತ್ರಯುಕ್ತಿ ನಹಿ ಜ್ಞಾನ ದಹ ಶ್ರದ್ಧವಾನ ಮಧ್ಯಮಾಧಿಕಾರ ಸೇರಿ ಮಹಾಭಾಗ್ಯವಾನ. ಯಾರು
ತಮ್ಮ ಭಕ್ತಿ ಸೇವೆಯಲ್ಲಿ ಗಟ್ಟಿಯಾದಂತಹ ಶ್ರದ್ಧೆಯನ್ನ, ದೃಢವಾದಂತಹ ಶ್ರದ್ಧೆಯನ್ನ ಹೊಂದಿದ್ದಾರೆ, ಅಂತಹವರನ್ನು ಕೂಡ ಅದೃಷ್ಟವಂತರು ಅಂತ ಹೇಳಿ ಕರಿತೇವೆ. ಆದ್ರೆ ಅವರಿಗೆ ತರ್ಕದಲ್ಲಿ, ವಾದದಲ್ಲಿ ಅಷ್ಟೊಂದು ಪರಿಣತಿ ಇರೋದಿಲ್ಲ. ಮುಂದುವರಿಸ್ತಾ, ಯಾ ಶಾಸ್ತ್ರಾದಿಷು ಅನಿಪುನ ಶ್ರದ್ಧಾವಾನ್ ಸಾತು ಮಧ್ಯಮ. He who does not know scriptural argument very well but who has firm faith is called as intermediate or second class devotee. ಈ ಮಧ್ಯಮಾಧಿಕಾರಿ ಅಥವಾ ಎರಡನೇ ವರ್ಗದ ಅಧಿಕಾರಿ ಅಂತ ಹೇಳಿದ್ರೆ, ಅವರಿಗೆ ಶಾಸ್ತ್ರದ ಒಂದು ತರ್ಕದಲ್ಲಿ ಬಲವಾದಂತಹ ಹಿಡಿತ ಇರುವುದಿಲ್ಲ. ಆದ್ರೆ ಅವರ ಆ ಶ್ರದ್ಧೆ ಏನಿದೆ, ಆ ಶ್ರದ್ಧೆ ಅವರನ್ನ ಮಧ್ಯಮಾಧಿಕಾರಿ ಸ್ಥಿತಿಗೆ ಬರಲಿಕ್ಕೆ ಅವರಿಗೆ ಸಹಾಯ ಮಾಡ್ತದೆ. ತುಂಬಾ ಬಲವಾದಂತಹ ಶ್ರದ್ಧೆ ಅವರನ್ನ ಯಾರು ಕೂಡ ವಿಚಲಿತಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶಾಸ್ತ್ರಾದಿಷು ಅನಿಪುಣಃ ಶ್ರದ್ಧಾವಾನ್. ಶಾಸ್ತ್ರಗಳಲ್ಲಿ ನೈಪುಣ್ಯತೆ ಇರುವುದಿಲ್ಲ, ಆದ್ರೆ ಅವರಲ್ಲಿ ಗಟ್ಟಿಯ ಬಲವಾದಂತಹ ಶ್ರದ್ಧೆಯು ಭಗವಂತನ ಕುರಿತಾಗಿ ಇರ್ತದೆ. ಮೂರನೇದಾಗಿ ಕನಿಷ್ಠಾಧಿಕಾರಿ. ಕನಿಷ್ಠಾಧಿಕಾರಿ ಅಂತ ಹೇಳಿದ್ರೆ ಯಾರು? ಯಾಹಾರ ಕೋಮಲ ಶ್ರದ್ಧಾ ಸೇ ಕನಿಷ್ಠ ಜನ ಕ್ರಮೇ ಕ್ರಮೇ ತೇನೋ ಭಕ್ತ ಹಾಯಿಬೆ ಉತ್ತಮ. One whose faith is soft and pliable is called a neophyte. But by gradually following the process, he will raise to the platform of a first class devotee. ಕನಿಷ್ಠಾಧಿಕಾರಿ ಅಂತ ಹೇಳಿದ್ರೆ ಆರಂಭಿಕ ಭಕ್ತ, ಈಗಷ್ಟೇ ಭಕ್ತಿಯನ್ನ ಪ್ರಾರಂಭ ಮಾಡಿರುವಂತಹ ವ್ಯಕ್ತಿ. ಅವನ ಶ್ರದ್ಧೆ ಅದು ಕೋಮಲ ಶ್ರದ್ಧೆ ಅಂತ ಕರೀತಾರೆ. ಆ ಕೋಮಲ ಶ್ರದ್ಧೆ ಅದು ಸುಲಭವಾಗಿ ನಾಶವಾಗಿ ಹೋಗುವಂತಹದ್ದು. ಹಾಗಾಗಿ ಇಂತಹ ಕನಿಷ್ಠಾಧಿಕಾರಿಗಳು ಅಥವಾ ಕನಿಷ್ಠ ಸ್ಥಿತಿಯಲ್ಲಿರುವಂತಹ ಭಕ್ತರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅವರು ಯಾವುದೇ ಸಮಯದಲ್ಲಿಯೂ ತಮ್ಮ ಭಕ್ತಿ ಸೇವೆಯನ್ನ ಬಿಟ್ಟು ಬಿಡಬಹುದು. ಅವರಿಗೆ ಭಕ್ತಿಯಲ್ಲಿ ಬರುವಂತಹ ಒಂದು ಲಾಭ, ಅದು ಅದರ ಮಹತ್ವ ಅವರಿಗೆ ತಿಳಿಯದೆ ಇರಬಹುದು. ಈ ರೀತಿ ಕನಿಷ್ಠಾಧಿಕಾರಿಗಳು ತುಂಬಾ ಮೃದುವಾದಂತಹ ಅಥವಾ ಕೋಮಲ ಶ್ರದ್ಧೆಯನ್ನು ಹೊಂದಿರ್ತಾರೆ. ಅವರು ಆರಂಭಿಕ ಭಕ್ತರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಏನು ಬೇಸರ ಮಾಡುವಂತಹ ಅಗತ್ಯ ಇಲ್ಲ. ಕನಿಷ್ಠಾಧಿಕಾರಿಗಳು ನಿರಂತರವಾಗಿ ತಮ್ಮ ಸೇವೆಯನ್ನ ಭಗವಂತನಿಗೆ ಸಲ್ಲಿಸ್ತಾ ಇದ್ರೆ ಅವರು ಕೂಡ ಮುಂದಕ್ಕೆ ಮಧ್ಯಮಾಧಿಕಾರಿ ಸ್ಥಿತಿಗೆ ಅಥವಾ ಹಂತಕ್ಕೆ ಬರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಮುಂದುವರಿಸ್ತಾ, ಯೋ ಭವೇತ್ ಕೋಮಲ ಶ್ರದ್ಧಾ ಸಾ ಕನಿಷ್ಠೋ ನಿಗದ್ಯತೆ. One whose faith is not very strong, who is just beginning, should be considered a neophyte devotee. ಎಲ್ಲವನ್ನು ಕೂಡ ಶ್ರದ್ಧೆಯಿಂದಲೇ ಅಳೆಯುವಂತದ್ದು. ಯಾರಿಗೆ ಬಲವಾದಂತ ಶ್ರದ್ಧೆ ಇದೆ ಅವರು ಉತ್ತಮ, ಇನ್ನು ಸ್ವಲ್ಪ ಕಡಿಮೆ ಇದ್ರೆ ಮಧ್ಯಮ, ಇನ್ನೂ ಕಡಿಮೆ ಶ್ರದ್ಧೆ ಇದ್ರೆ ಅವರು ಕನಿಷ್ಠ, ಅವರು ಆರಂಭಿಕ ಭಕ್ತರು ಅಂತ ಹೇಳಿ ಅನಿಸಿಕೊಳ್ತಾರೆ. ಯಾರ ನಂಬಿಕೆ ಅಷ್ಟೊಂದು ಗಟ್ಟಿಯಾಗಿಲ್ಲವೋ ಮತ್ತು ಯಾರು ಈಗಷ್ಟೇ ಭಕ್ತಿಯನ್ನ ಆರಂಭಿಸಿದ್ದಾರೋ ಅಂತಹವರನ್ನ ನಿಯೋಫೈಟ್ ಅಂದ್ರೆ ಇನ್ನು ಆರಂಭಿಕ ಭಕ್ತ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಮುಂದುವರಿಸ್ತಾ ಕನಿಷ್ಠಾಧಿಕಾರಿಯ ಲಕ್ಷಣಗಳು ಯಾವುದೆಲ್ಲ ಇದೆ ಅಂತ ನೋಡುದಾದ್ರೆ, has even lesser knowledge of scriptures than madhyamadhikari, hence his faith is weak and can be temporarily shaken in the face of opposition, but he regains faith in words of guru. ಈ ಕನಿಷ್ಠಾಧಿಕಾರಿಗೆ ಯಾವಾಗಲೂ ಗುರುವಿನ ಒಂದು ನಿರ್ದೇಶನದ ಅಡಿಯಲ್ಲೇ ಅವ್ರು ಇರ್ಬೇಕಾಗ್ತದೆ. ಯಾರಾದ್ರೂ ಬಂದು ಸ್ವಲ್ಪ ತರ್ಕವನ್ನ ಮಾಡಿದಾಗ ಅವರು ಹೇಳುದೇ ಸರಿ ಅಂತ ಹೇಳಿ ಅವನಿಗೆ ಅನ್ನಿಸ್ಬೋದು, ಅಥವಾ ಕ್ಷಣಿಕವಾದಂತಹ ಒಂದು ಯಶಸ್ಸನ್ನ ಪಡಿಲಿಕ್ಕೋಸ್ಕರ ಅವರು ತಪ್ಪು ಮಾರ್ಗವನ್ನ ಅಥವಾ ತಪ್ಪಾದಂತಹ ಒಂದು ನಿರ್ಣಯಕ್ಕೆ ಕೂಡ ಬರುವಂತಹ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಮಧ್ಯಮಾಧಿಕಾರಿಗಿಂತ ಕನಿಷ್ಠಾಧಿಕಾರಿ ಕೆಳಗೆ ಇರ್ತಾರೆ. ಉದ್ದೇಶದಲ್ಲಿ ದೃಢವಾದ ನಂಬಿಕೆ ಇರುವುದಿಲ್ಲ.
ಭಕ್ತಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ಅದರಲ್ಲಿ ನನಗೆ ಪೂರ್ತಿ ಶ್ರದ್ಧೆ ಇಲ್ಲ ಅನ್ನುವಂತಹ ವ್ಯಕ್ತಿಗಳು ಅವರು ಕನಿಷ್ಠಾಧಿಕಾರಿ. ಅವನಿಗೆ ಸ್ವಲ್ಪ ನಂಬಿಕೆ ಇದೆ, ಅದು ಸಂಪೂರ್ಣವಾಗಿ ಮನವರಿಕೆ ಆಗಿಲ್ಲ. ಇಲ್ಲದಿದ್ದರೆ he has some faith, he is not completely unconvinced. Otherwise he would not be considered a devotee. Jiva Goswami says the person's faith is just conviction in the meaning of scriptures without knowing much. ಶ್ರದ್ಧೆ ಅಂತ ಹೇಳಿದ್ರೆ, ಶ್ರದ್ಧೆಯನ್ನು ಪಡಿಲಿಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಶಾಸ್ತ್ರದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಮತ್ತು ಯಾರು ಆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿ ಆತನಿಗೆ ಆಸಕ್ತಿ ಇರಬೇಕು. ಇದಿದ್ರೆ ಆತನು ಕನಿಷ್ಠಾಧಿಕಾರಿಯ ಒಂದು ಹಂತಕ್ಕೆ ಬರ್ಲಿಕ್ಕಾಗ್ತದೆ. ಯಾರಿಗೆ ಸ್ವಲ್ಪವೂ ಕೂಡ ಭಗವಂತನ ಬಗ್ಗೆ ಶ್ರದ್ಧೆ ಇಲ್ಲವೋ ಅವರನ್ನ ಭಕ್ತರು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. He is the least qualified among the 3 ಅಧಿಕಾರೀಸ್. 3 ಅಧಿಕಾರಿಗಳಲ್ಲಿ ಎಲ್ಲರಿಗಿಂತ ಕಡಿಮೆ ಅರ್ಹತೆ ಇರುವಂತದ್ದು ಅಂತ ಹೇಳಿದ್ರೆ ಕನಿಷ್ಠಾಧಿಕಾರಿ. ಹಾಗಾಗಿ ನಾವು ಕೂಡ ನಮ್ಮ ಭಕ್ತಿಯನ್ನ ಪ್ರಾರಂಭ ಮಾಡುವಾಗ ಕನಿಷ್ಠಾಧಿಕಾರಿ ಸ್ಥಿತಿಯಿಂದಲೇ ಪ್ರಾರಂಭ ಮಾಡುವುದು. ಹಾಗೆ ನಾವು ಮಧ್ಯಮ ಮತ್ತೆ ಉತ್ತಮಾಧಿಕಾರಿ ಒಂದು ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. Four kinds of Sukritas, pious persons. ಭಗವದ್ಗೀತೆಯಲ್ಲಿ 4 ರೀತಿಯಾದಂತಹ ಜನರು ಭಗವಂತನ ಹತ್ರ ಬರ್ತಾರೆ ಅಂತ ಹೇಳಿ ಹೇಳಿದ್ದಾರೆ. ಯಾರಿಗಾದ್ರೂ ನೆನಪಿದ್ಯಾ ಯಾರು ಆ 4 ರೀತಿಯಾದಂತಹ ಜನರು ಅಂತ ಹೇಳಿ? ಗೊತ್ತಿದ್ರೆ ಕೈ ಮೇಲೆ ಎತ್ತಬಹುದು. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇದು ರಾಘವ್ ಪ್ರಭುಜಿ, ಮುನಿರಾಜ್ ರಾಘವ್ ಪ್ರಭುಜಿ. ಪ್ರಭುಜಿ ಆರ್ತರು ಮತ್ತೆ ಅರ್ಚನಾ ರಾಘವ್. ನಾನು ಅರ್ಚನಾ ಮಾತಾಜಿ ಅಂತ ಹೇಳಿದ್ನಲ್ಲ. ಓಕೆ ಓಕೆ, ಅಲ್ಲ ಪ್ರಭುಜಿ, ಅದು ನೇಮ್ ಚೇಂಜ್ ಮಾಡಿದೆ, ಅದು ಚೇಂಜ್ ಆಗ್ಲಿಲ್ಲ ಪ್ರಭುಜಿ, ಅಪ್ಡೇಟ್ ಆಗ್ಲಿಲ್ಲ. ಅದು ನನ್ನ ಹೆಸರು ಫಸ್ಟ್ ಮಾತ್ರ ಓದಿದೆ. ನಿಮ್ಮ ಹೆಸರು? ಮುನಿರಾಜ್ ರಾಘವ್ ಪ್ರಭುಜಿ. ಮುನಿರಾಘವ್. ಓಕೆ ಓಕೆ ಸರಿ ಪ್ರಭುಜಿ. ಆರ್ತರು ಮತ್ತು ಧನಾಪೇಕ್ಷಿಗಳು ಮತ್ತು ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು ಪ್ರಭುಜಿ. ಜ್ಞಾನವನ್ನು ಬಯಸೋ ಈ 4 ಜನರು ಲೈಕ್ ಕನಿಷ್ಠ ಭಕ್ತಿಯಲ್ಲಿ ಬರ್ಲಿಕ್ಕೆ ಮಾಡ್ತಾರೆ ಪ್ರಭುಜಿ ಅವರಿಗೆ. ಕರೆಕ್ಟ್, ಧನ್ಯವಾದಗಳು. ಇದಕ್ಕೆ ಶ್ಲೋಕವನ್ನ ಹೇಳ್ಬೋದಾ? ಗೊತ್ತಿಲ್ಲ ಪ್ರಭುಜಿ ಅದು ಶ್ಲೋಕ. ಇದೇ ಪ್ರಭುಜಿ, ಅದು ನನಗೆ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಚತುರ್ವಿಧ ಭಜಂತೆ ಮಾಂ ಜನಾನ, ಚತುರ್ವಿಧ ಭಜಂತೆ ಮಾಂ ಏನಂತ ಹೇಳ್ತಾರೆ, ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಜ್ಞಾನೀಚ ಭರತರ್ಷಭ. 4 ರೀತಿಯಾದಂತಹ ಜನರು ನನ್ನ ಹತ್ರ ಬರ್ತಾರೆ. ಅವರು ಯಾರೆಲ್ಲ? ಆರ್ಥ, ಜಿಜ್ಞಾಸುರ, ಅರ್ಥಾರ್ಥಿ, ಜ್ಞಾನಿ. 4 ರೀತಿಯಾದಂತಹ ಜನರು ಭಗವಂತನ ಹತ್ರ ಬರ್ತಾರೆ. ಪರ್ಸನ್ ಇನ್ ಡಿಫಿಕಲ್ಟಿ, ಪರ್ಸನ್ ಹೂ ಇಸ್ ಕ್ಯೂರಿಯಸ್ ಟು ನೋ. ಬೃಂದ ಮಾತಾಜಿ ಅವರು ಕೂಡ ಆನ್ಸರ್ ಮಾಡಿದ್ದಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ, ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಓ ಬೆಸ್ಟ್ ಅಮಾಂಗ್ ದ ಭಾರತಾಸ್. 7ನೇ ಅಧ್ಯಾಯದ 16ನೇ ಶ್ಲೋಕ. 4 kinds of pious men begin to render devotional service unto me: the distressed, the desirer of wealth, the inquisitive, and he who is searching for knowledge of the absolute. 4 ರೀತಿ ಸುಕೃತಿನ ಅಂತ ಕರೀತಾರೆ. ಸುಕೃತಿ ಅಂತ ಹೇಳಿದ್ರೆ ಅವರು ಪುಣ್ಯವಂತರು. ಯಾರು ಕಷ್ಟ ಬಂದಾಗ ಭಗವಂತನ ಹತ್ರ ಹೋಗ್ತಾರೋ ಅವರು ಪುಣ್ಯವಂತರು, ಪುಣ್ಯವನ್ನ ಮಾಡಿದ್ದಾರೆ. ಪುಣ್ಯದಲ್ಲೂ 2 ರೀತಿ ಇದೆ, ಭಕ್ತಿ ಉನ್ಮುಖ ಸುಕೃತಿ ಮತ್ತೆ ಭೋಗೋನ್ಮುಖ ಸುಕೃತಿ ಅಂತ ಹೇಳಿ. ನಾವು ಮಾಡುವ ಪುಣ್ಯ ಕಾರ್ಯ ನಮಗೆ ಭೌತಿಕವಾದಂತಹ ಭೋಗ ವಸ್ತುಗಳನ್ನು ಕೊಡ್ತದೆ ಅಂತ ಹೇಳಿದ್ರೆ ಅದು ಭೋಗೋನ್ಮುಖ ಸುಕೃತಿ. ನಾವು ಮಾಡುವಂತಹ ಭಕ್ತಿ ನಮಗೆ ಭಕ್ತಿಯಲ್ಲಿ ನಾವು ಮಾಡುವಂತಹ ಪುಣ್ಯ ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡುವುದಾದ್ರೆ ಅದು ಭಕ್ತಿ ಉನ್ಮುಖ ಸುಕೃತಿ. ಇಲ್ಲಿ ಹೇಳಿರುವಂತದ್ದು ಭಕ್ತಿ ಉನ್ಮುಖ ಸುಕೃತಿಯನ್ನ. ಈ ಭಕ್ತಿ ಉನ್ಮುಖ ಸುಕೃತಿ ಅಥವಾ ಭಕ್ತಿಗೆ ಪೂರಕವಾದಂತಹ ಪುಣ್ಯವನ್ನ ಯಾರು ಮಾಡಿದ್ದಾರೋ ಅವರಿಗೆ ಭಗವಂತನ ಒಂದು ಭಕ್ತಿಯನ್ನ ಮಾಡುವಂತಹ ಅಧಿಕಾರ ಸಿಗ್ತದೆ. ಅವರಲ್ಲಿ 4 ವಿಧಗಳು: ಆರ್ಥ, ಜಿಜ್ಞಾಸುರ, ಅರ್ಥಾರ್ಥಿ, ಜ್ಞಾನಿ. ಅದರಲ್ಲಿ ಜ್ಞಾನಿ 4 ಜನರಿಗಿಂತಲೂ ಶ್ರೇಷ್ಠನಾದವನು ಅಂತ ಹೇಳಿ ಹೇಳಿದ್ದಾರೆ. 7:17 ಇದೆ. ಚತುರ್ವಿಧ ಭಜಂತೆ ಮಾಂ
ಜನಾನ್ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಮುಂದುವರಿಸ್ತಾ, these four kinds of sukritinas not qualified for ವೈದಿ ಸಾಧನ ಭಕ್ತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸುಕೃತಿಗಳು ಅಥವಾ ಈ ಒಂದು ಪುಣ್ಯ ಕಾರ್ಯವನ್ನ ಮಾಡಿರುವವರು ವೈದಿ ಸಾಧನ ಭಕ್ತಿಗೆ ಅರ್ಹತೆಯನ್ನ ಹೊಂದಿಲ್ಲ, ನಾಟ್ ಕ್ವಾಲಿಫೈಡ್. ಸಿನ್ಸ್ these four types of pious souls approach Krishna, they are undoubtedly exalted souls. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಈ 4 ವಿಧದ ಜನರು ಕೃಷ್ಣನನ್ನ ಸಮೀಪಿಸ್ತಾ ಇದ್ದಾರೆ ಅಥವಾ ಕೃಷ್ಣನಲ್ಲಿ ಭಗವಂತನಲ್ಲಿ ಬರ್ತಾ ಇದ್ದಾರೆ. ಕಷ್ಟ ಬಂದವರೆಲ್ಲ ಭಗವಂತನ ಹತ್ರ ಬರುವುದಿಲ್ಲ. ಕಷ್ಟ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡುವವರಿದ್ದಾರೆ. ಕೆಲವರು ಅಮಲು ಪದಾರ್ಥ ಸೇವಿಸ್ತಾರೆ ಕಷ್ಟ ಬಂದಾಗ, ದುಃಖ ಬಂದಾಗ, ಬೇಸರ ಆದಾಗ. ಮತ್ತೆ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಹುದು. ಆದ್ರೆ ಇವರು ಕಷ್ಟ ಬಂದಾಗ ಅಥವಾ ಒಂದು ಜಿಜ್ಞಾಸೆಯಿಂದ ಅಥವಾ ಜ್ಞಾನವನ್ನ ಪಡೆದಿರುವುದರಿಂದ ಅಥವಾ ಒಂದು ಹಣದ ಅವಶ್ಯಕತೆ ಇರೋದ್ರಿಂದ ಭಗವಂತನ ಹತ್ರ ಬರ್ತಾರೆ. ಇವರು ನಿಜವಾಗ್ಲೂ ಕೂಡ ಪುಣ್ಯವಂತರು. ಆದರೆ yet they are not eligible for Vaidhi sadhana bhakti because they do not have faith in approaching Krishna without ulterior motive. Uttama bhakti is free from all selfish motivations and is rendered only for Krishna's pleasure. The four types of pious people do not meet this standard, hence they are not yet qualified for Vaidhi bhakti. ಅಂದ್ರೆ ಈ 4 ಜನರು ಏನೋ ಒಂದನ್ನ ಪಡಿಲಿಕ್ಕೋಸ್ಕರ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ನಾವು ಭಕ್ತಿಯ ಕುರಿತಾಗಿ ಏನು ವ್ಯಾಖ್ಯಾನವನ್ನ ಮಾಡಿದ್ದೇವೋ ಅದರ ಪ್ರಕಾರ ಅನ್ಯ ಅಭಿಲಾಷಿತಾ ಶೂನ್ಯಂ, ಅನ್ಯ ಅಭಿಲಾಷೆಗಳೆಲ್ಲ ಶೂನ್ಯವಾಗಿರ್ಬೇಕು. ಕೇವಲ ಭಗವಂತನ ಸೇವೆ ಮಾಡುವುದೊಂದೇ ತನ್ನ ಜೀವನದ ಗುರಿಯಾಗಿರ್ಬೇಕು. ಅಂತಹವರಿಗೆ ಈ ಸಾಧನಾ ಭಕ್ತಿಯನ್ನ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಸಾಧನಾ ಭಕ್ತಿಯನ್ನ ಮಾಡ್ಲಿಕ್ಕೆ ಅವರು ಅರ್ಹರಾಗಿರುವುದಿಲ್ಲ. Faith in objective of Uttama Bhakti is essential. ಈ ಉತ್ತಮ ಭಕ್ತಿಯನ್ನ ಪಡೀಲಿಕ್ಕೆ ಅಥವಾ ಭಕ್ತಿಯನ್ನ ಪ್ರಾರಂಭಿಸಲಿಕ್ಕೆ ನಮಗೆ ಶ್ರದ್ಧೆಯ ಅವಶ್ಯಕತೆ ಇದೆ. For a person to be eligible for Uttama Bhakti, even for the beginning stage of Vaidhi sadhana, there must be ಏನೆಲ್ಲ ಇರಬೇಕು? Clear knowledge that the goal is pure devotional service to Krishna. ಭಗವಂತನನ್ನ ಪಡಿಲಿಕ್ಕೆ, ಭಗವಂತನ ಭಕ್ತಿಯನ್ನು ಪಡಿಲಿಕ್ಕೆ ವ್ಯಕ್ತಿಗೆ ಬೇಕಾದಂತಹ ಅರ್ಹತೆ ಏನು? ಮೊದಲನೇದ್ದು, ಆ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ, ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಸರಿಯಾದಂತಹ ಜ್ಞಾನ ಆತನಲ್ಲಿ ಇರಬೇಕು. ಕೃಷ್ಣನ ಸೇವೆಗೆ ಪೂರಕವಾದಂತಹ ಸ್ಪಷ್ಟವಾದ ಜ್ಞಾನವನ್ನ ಆತನು ಹೊಂದಿರಬೇಕು. ಹಾಗೆ ಅವನ ಜೀವನದ ಗುರಿ ಏನಿದೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು, ಅದರ ಮೇಲೆ ಅವನಿಗೆ ದೃಢವಾದ ವಿಶ್ವಾಸ ಇರ್ತದೆ. ಸುಮ್ಮನೆ ಹೇಳೋದಂತಲ್ಲ, ಬ್ಯಾಕ್ ಟು ಗಾಡ್ ಹೇಳು, ಮರಳಿ ಭಗವಂತನಿಗೆ ನಿಜವಾಗ್ಲೂ ಹೇಳುವಂತ, ನಾನು ಭಗವಂತನ ಹತ್ರ ಹೋಗ್ತೇನೆ. ಸಿನ್ಸಿಯರ್ ಡಿಟರ್ಮಿನೇಷನ್ ಟು ಅಚೀವ್ ಇಟ್. ಕೇವಲ ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ನಂಬಿಕೆ ಇರೋದು ಮಾತ್ರ ಅಲ್ಲ, ಅದಕ್ಕೆ ಪ್ರಾಮಾಣಿಕವಾದಂತಹ ಸಂಕಲ್ಪವನ್ನು ಕೂಡ ಅವರು ಮಾಡಿರ್ತಾರೆ. The four types of pious souls do not have this and are therefore not eligible for Vaidhi sadhana. ಇದು ಬಹಳ ಮುಖ್ಯವಾದಂತಹ ವಿಷಯ. ನಾವು ಕೂಡ ಭಗವಂತನಲ್ಲಿ ಏನನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಭಕ್ತಿ ಇದು ಕನಿಷ್ಠ ಅಧಿಕಾರಿಗಿಂತಲೂ ಕೆಳಗಿರ್ತದೆ. ಕನಿಷ್ಠ ಅಧಿಕಾರಿಯ ಹಂತಕ್ಕೆ ಬರಬೇಕಾದ್ರೂ ಕೂಡ ನಾವು ನಮ್ಮ ಭೌತಿಕ ಇಚ್ಛೆಗಳನ್ನ ದೂರ ಮಾಡಿರಬೇಕು ಮತ್ತು ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಇದು ಕನಿಷ್ಠ ಅರ್ಹತೆಗಳು. 4 kinds of sukritinas can also become eligible for Vaidhi sadhana bhakti by mercy. ಆದ್ರೆ ಈ 4 ಜನ ಸುಕೃತಿಗಳು, ಪುಣ್ಯವಂತರು ಯಾರಿದ್ದಾರೆ, ಅವರು ಕೂಡ ಭಕ್ತಿಗೆ ಬರಬಹುದು ಯಾವಾಗ ಒಬ್ಬ ಉತ್ತಮ ಭಕ್ತನ ಕರುಣೆಯಿಂದ ಅಥವಾ ಕೃಪೆಯಿಂದ, ಕೃಪಾಸಿದ್ಧಿ, ಕೃಪೆಯನ್ನ ಹೊಂದುವ ಮೂಲಕ ಅವರು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಬಹುದು. ಕ್ಯಾನ್ ಕಮ್ ಟು ಡಿವೋಷನಲ್
service. The eligibility referred to in Bhagavad Gita 7.16 is for stages previous to Uttama Bhakti, not for Uttama Bhakti. ಹಾಗಾದ್ರೆ ಭಗವದ್ಗೀತೆಯಲ್ಲಿ ನಾವು ಏನ್ ಕಲ್ತಿದ್ದೇವೆ, ಆ 4 ರೀತಿಯಾದಂತಹ ಜನರು ಅವರೆಲ್ಲರೂ ಕೂಡ ಇದೇನು ಪ್ರೀ ಭಕ್ತಿ, ನಾವು PUC ಅಂತ ಹೇಳ್ತೇವಲ್ಲ, ಡಿಗ್ರಿ ಹೋಗೋ ಮೊದಲು PUC ಅಂತೇಳಿ, ಹಾಗೆ ಆ ಶುದ್ಧ ಭಕ್ತಿಯನ್ನ ಪಡಿಲಿಕ್ಕೆ ಅವರು ಇನ್ನೂ ಅರ್ಹರಾಗ್ಲಿಲ್ಲ. ಆದ್ರೆ ಅದಕ್ಕೆ ಅರ್ಹತೆಯನ್ನ ಕೊಡುವಂತಹ ಒಂದು ಸಾಧನ ಅದು. ಭಗವಂತನ ಹತ್ರ ಬಂದು ತಮ್ಮ ಭೌತಿಕವಾದಂತಹ ಇಚ್ಛೆಗಳನ್ನ ಕಳೆದುಕೊಂಡಾಗ ಅವರು ಶುದ್ಧ ಭಕ್ತಿಗೆ ಅರ್ಹರಾಗ್ತಾರೆ. ಹೇಗೆ ಧ್ರುವ ಮಹಾರಾಜ ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾನೆ, ಆದ್ರೆ ತಪಸ್ಸನ್ನ ಮಾಡಿ ಆದ್ಮೇಲೆ ಭಗವಂತನ ದರ್ಶನ ಆದ ಕೂಡಲೇ ಅವನ ಎಲ್ಲಾ ಭೌತಿಕ ಇಚ್ಛೆಗಳು ದೂರವಾಯಿತು. ಆ ರೀತಿಯಾಗಿ ಅವನು ಶುದ್ಧ ಭಕ್ತನಾಗ್ತಾನೆ. ಎಲ್ಲಿಯವರೆಗೆ ಭೌತಿಕ ಇಚ್ಛೆಗಳು ಹೋಗುದಿಲ್ವೋ ಅಲ್ಲಿವರೆಗೆ ನಾವು ಶುದ್ಧ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದ್ದು, however, as seen in the cases of 4 examples, Gajendra, Sanakarishi and other sages, Dhruva Maharaja and 4 Kumaras. Whoever among these 4 types receives the mercy of the Lord or his pure devotees becomes qualified with Uttama Bhakti. That is, they get elevated to pure devotional service. ಗಜೇಂದ್ರ ಮೋಕ್ಷದ ಕಥೆ ನಿಮಗೆ ಗೊತ್ತಿರಬಹುದು. ಗಜೇಂದ್ರ ಅಂತ ಹೇಳಿದ್ರೆ ಆನೆ, ಆತನ ಕಾಲನ್ನ ಒಂದು ಮೊಸಳೆ ಹಿಡಿತದೆ. ಆ ಮೊಸಳೆ ಅದು ಒಬ್ಬ ಗಂಧರ್ವ, ಹೂಹು ಗಂಧರ್ವ. ಗಜೇಂದ್ರನು ಕೂಡ ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜನಾಗಿರ್ತಾನೆ. ಶಾಪದ ಕಾರಣ ಗಜೇಂದ್ರನಾಗಿರ್ತಾನೆ. ಮೊಸಳೆ ನೀರಿನಲ್ಲಿ ಗಟ್ಟಿ ಬಹಳ ಶಕ್ತಿಯುತವಾದಂತಹ ಪ್ರಾಣಿ. ಆನೆ ನೆಲದ ಮೇಲೆ. ಈಗ ಆನೆ ನೀರಿನಲ್ಲಿದೆ, ಮೊಸಳೆ ಅದರ ಕಾಲನ್ನು ಹಿಡಿದು ಬಿಟ್ಟಿದೆ. ಏನು ಮಾಡಿದ್ರು ಅದಕ್ಕೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ಆರ್ತ ಆ ಗಜೇಂದ್ರ ತಕ್ಷಣವೇ ಕೂಗ್ತಾನೆ, ಓ ಆದಿಮೂಲ ಭಗವಂತನೇ ಬಂದು ನನ್ನನ್ನು ಕಾಪಾಡು. ಇದು ಆರ್ತ. ಸನಕ ಋಷಿಗಳು ಮತ್ತು ಇತರ ಋಷಿಗಳು, ಸನಕಾದಿಗಳು, ಸನಕ, ಸನಂದನ, ಸನತ್ ಕುಮಾರ, ಸನಾತನ, ಇವರು ಆ ಒಂದು ಜ್ಞಾನವನ್ನ ಹೊಂದಿದ್ದಾರೆ ಭಗವಂತನ ಕುರಿತಾಗಿ. ಅಂತಹ ಜ್ಞಾನವನ್ನ ಹೊಂದಿದ್ದು ಅವರು ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಉದ್ದೇಶದಿಂದ ಬರುವಂತಹವರು. ಅವರಿಗೆ ಕೂಡ ಆ ಒಂದು ಭಗವಂತನ ಕೃಪೆಯಾದಾಗ, ಭಗವಂತನ ಭಕ್ತರ ಕೃಪೆಯಾದಾಗ ಉತ್ತಮ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಧ್ರುವ ಮಹಾರಾಜನ ಕಥೆ ನಾವು ಈಗಾಗಲೇ ಕೇಳಿದ್ದೇವೆ. ಈ 4 ರೀತಿಯಾದಂತಹ ಜನರಲ್ಲಿ ಯಾರೇ ಆದ್ರೂ ಕೂಡ ಭಗವಂತನ ಅಥವಾ ಆತನ ಭಕ್ತರ ಒಂದು ಕರುಣೆಯನ್ನ, ಒಂದು ಕೃಪೆಯನ್ನ ಅವರು ಸ್ವೀಕಾರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೂಡ ಉತ್ತಮ ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಅವರು ಕೂಡ ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಬರಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಇಂಪಾರ್ಟೆನ್ಸ್ ಆಫ್ piety ಇನ್ ಕಮಿಂಗ್ ಟು ಡಿವೋಷನಲ್ ಸರ್ವಿಸ್. ಪುಣ್ಯ ಎಷ್ಟು ಬೇಕು ಭಕ್ತಿಯನ್ನ ಮಾಡಲಿಕ್ಕೆ? ಪುಣ್ಯವು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತದೆ? ಪ್ರಭುಪಾದರು ಹೇಳ್ತಾರೆ, ವಿದೌಟ್ ಬಿಕಮಿಂಗ್ ಪಯಸ್ ನೋ ಒನ್ ಕ್ಯಾನ್ ಕಮ್ ಟು ಡಿವೋಷನಲ್ ಸರ್ವಿಸ್. ಪುಣ್ಯವನ್ನ ಮಾಡದೆ ಯಾರೂ ಕೂಡ ಭಕ್ತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಭಕ್ತಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲ ರೀತಿಯಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾನೆ. ಭಕ್ತಿ ಉನ್ಮುಖ ಸುಕೃತಿ. The 4 types of pious people, one qualify into 4 groups according to their gradations of pious activities. ಈ 4 ವಿಧವಾದಂತಹ ಏನು ವರ್ಗಗಳನ್ನ ಹೇಳಿದ್ದಾರೆ, ಅದು ಅವರ ಬೇರೆ ಬೇರೆ ಪುಣ್ಯದ ಎಷ್ಟು ಅವರು ಪುಣ್ಯವನ್ನ ಮಾಡಿದ್ದಾರೋ ಅದರ ಮೇಲೆ ಅವರಿಗೆ ಆ ಒಂದು ಸ್ಥಾನವನ್ನ ಅಥವಾ ಆ ಜನ್ಮವು ಅವರಿಗೆ ದೊರಕಿದೆ. ಈ ರೀತಿ ಈ 4 ರೀತಿಯಾದಂತಹ ಜನರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಪುಣ್ಯ ಕಾರ್ಯವನ್ನು ನಾವು ಕಾಣಬಹುದು. What kind of pious activities are these? They cannot be ritualistic pious deeds.
That is punya karma from karma kanda, because such piety is material. Bhakti is completely spiritual and independent and cannot arise from something material. Bhakti can rise only from Bhakti itself. ಈಗ ಇಲ್ಲಿ ಹೇಳಿದ ಹಾಗೆ ಪುಣ್ಯದಿಂದ ಭಕ್ತಿ ಬರ್ತದೆ ಅಂತ ಹೇಳಿದ್ರು. ಹಾಗಾದ್ರೆ ಇದು ಪುಣ್ಯ ಯಾವ ರೀತಿಯಾದಂತಹ ಪುಣ್ಯ? ಕರ್ಮಕಾಂಡದಿಂದ ಬರುವ ಪುಣ್ಯ ಅಲ್ಲ. ಕರ್ಮಕಾಂಡದಿಂದ ಭೌತಿಕವಾದಂತಹ ಲಾಭವನ್ನು ನಾವು ಪಡೆಯಬಹುದೇ ವಿನಃ ಅವರಿಗೆ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ಬ್ರಾಹ್ಮಣರು ಅನುಷ್ಠಾನಗಳನ್ನೆಲ್ಲ ಮಾಡ್ತಾರೆ, ಆದ್ರೆ ಅವರಿಗೆ ಭಗವಂತನ ಕುರಿತಾದಂತಹ ಆ ದೃಢ ನಂಬಿಕೆ ಬರದೇ ಇರಬಹುದು. ಯಾಕಂದ್ರೆ ಕರ್ಮಕಾಂಡದಿಂದ ಬರುವಂತಹ ಪುಣ್ಯ ಕಾರ್ಯ ಅದು ಭೋಗೋನ್ಮುಖ ಸುಕೃತಿ ಆಗಿರ್ತದೆ, ಅದು ಭಕ್ತಿಯೋನ್ಮುಖ ಸುಕೃತಿ ಆಗಿರುವುದಿಲ್ಲ. ಹಾಗಾದ್ರೆ ಭಕ್ತಿ ಬರ್ಬೇಕಂದ್ರೆ ಭಕ್ತಿಯಿಂದ ಮಾತ್ರ ಅದು ಸಾಧ್ಯ, ಭಕ್ತಿಯಿಂದ ಭಕ್ತಿ ಹುಟ್ಟುತ್ತದೆ. Hence the pious activities referred to about the one previous devotional activity performed knowingly or unknowingly, which gradually awaken attraction to Krishna. ಹಾಗಾದ್ರೆ ಇಲ್ಲಿ ನಮಗೆ ಬೇಕಾದಂತ ಆ ಪುಣ್ಯ ಭಕ್ತಿ ಉನ್ಮುಖ ಸುಕೃತಿ ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಅದು ಭಕ್ತರಿಂದ ದೊರಕಿರ್ಬೇಕು ಅಥವಾ ಭಕ್ತಿಪೂರ್ವಕವಾಗಿ ಅದನ್ನ ಸ್ವೀಕಾರ ಮಾಡಿರ್ಬೇಕು. ಒಬ್ಬ ವ್ಯಕ್ತಿ ಪ್ರಸಾದವನ್ನ ತೆಗೆದುಕೊಳ್ಳುವುದರಿಂದ, ಯಾರಾದ್ರೂ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡುವುದರಿಂದ ಆತನಲ್ಲಿ ಭಗವಂತನ ಭಕ್ತಿಗೆ ಬೇಕಾದಂತಹ ಶ್ರದ್ಧೆ ಉಂಟಾಗ್ತದೆ. ಈ ರೀತಿಯಾದಂತಹ ಸುಕೃತಿಯನ್ನ ಪಡೆಯಬೇಕು, ಕರ್ಮಕಾಂಡದ ಸುಕೃತಿ ಅಲ್ಲ. ಯಜ್ಞವನ್ನ ಮಾಡೋದ್ರಿಂದ ಅಥವಾ ಭೌತಿಕ ಇಚ್ಛೆಗಳನ್ನ ಪೂರೈಸುವುದಕ್ಕೆ ಬೇಕಾದಂತಹ ಅನುಷ್ಠಾನಗಳನ್ನ ಮಾಡೋದ್ರಿಂದ ವ್ಯಕ್ತಿ ಧಾರ್ಮಿಕನಾಗ್ಲಿಕ್ಕೆ ಅಥವಾ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ನಾವು ಈ 4 ವಿಧವಾದಂತಹ ಜನರಲ್ಲಿ ನೋಡುವುದಾದ್ರೆ, ಜ್ಞಾನಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. Jnani is superior because he does not seek material benefits. His basic principle of attachment to Krishna is love. He understands that Krishna is the supreme personality of Godhead. Although there are also magnanimous, since they approach Krishna, the Jnani is special and is very dear to Krishna. After many births, when one becomes actually wise, one surrenders to Vasudeva, knowing him to be the cause of all causes. ಹಾಗಾಗಿ ಈ 4 ವಿಧದ ಜನರಲ್ಲಿ ಜ್ಞಾನಿ ಅತ್ಯಂತ ಶ್ರೇಷ್ಠ. ಆದ್ರೆ ಈ ಜ್ಞಾನಿಯು ತಕ್ಷಣವೇ ಭಗವಂತನ ಭಕ್ತಿಯನ್ನು ಪಡೆಯುವುದಿಲ್ಲ. ಆತನು ಅನೇಕ ಜನ್ಮಗಳ ನಂತರ ಬರ್ತಾನೆ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ನಂತರ ಆ ಜ್ಞಾನವಂತನು ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಜ್ಞಾನಿ ಶ್ರೇಷ್ಠ? ಯಾಕಂದ್ರೆ ಉಳಿದ 3 ಜನ ಭಗವಂತನಿಂದ ಏನನ್ನ ಪಡಿಲಿಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಜ್ಞಾನಿ ಭಗವಂತನನ್ನ ತಿಳಿದು ಬರ್ತಾ ಇದ್ದಾನೆ. ನಾಲ್ಕು ರೀತಿಯಾದಂತಹ ಪುಣ್ಯವಂತರ ಮುಂದುವರಿದ ಭಾಗ, ಅವರ ಒಂದು ಹೋಲಿಕೆ. The other 3 types of Sukritas are Sakama Bhaktas, that is Karma Mishra Bhakta, they are on the bodily platform. The Jnanis are Nishkama Bhaktas, Jnana Mishra Bhakta, they are on the spiritual platform. Sakama Bhakta ಅಥವಾ ಕರ್ಮ ಮಿಶ್ರ, ಕರ್ಮವನ್ನ ಮಾಡಿ ಅದರ ಫಲದಲ್ಲಿ ಆಸಕ್ತಿಯನ್ನು ಹೊಂದಿರುವಂತ ವ್ಯಕ್ತಿ, ಆತನು ಭಕ್ತಿಯನ್ನ ಮಾಡ್ತಾ ಇದ್ದಾನೆ, ಆದ್ರೆ ಅದು ಶರೀರದ ಒಂದು ಸ್ಥಿತಿಯಲ್ಲಿದೆ ಅಥವಾ ಭೌತಿಕ ಸ್ಥಿತಿಯಲ್ಲಿ ಇರ್ತದೆ. ಆದ್ರೆ ಯಾರು ಜ್ಞಾನವನ್ನ ಪಡೆದು ನಿಷ್ಕಾಮ ಕರ್ಮವನ್ನ ಮಾಡ್ತಾರೋ ಅಂತಹ ವ್ಯಕ್ತಿ ಜ್ಞಾನ ಮಿಶ್ರ ಭಕ್ತ, ಅವನು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾನೆ. 4 ರೀತಿಯಾದಂತಹ ಸುಕೃತಿಗಳು. ಸುಕೃತಿ ಅಂತ ಹೇಳಿದ್ರೆ ಪುಣ್ಯವಂತರು. ಒಂದು ಸಕಾಮ ಭಕ್ತ, ಇನ್ನೊಂದು ಕರ್ಮ ಮಿಶ್ರ ಭಕ್ತ. ಕರ್ಮ ಮಿಶ್ರ ಭಕ್ತ, ಸಕಾಮ ಭಕ್ತ ಅಥವಾ ಕರ್ಮ ಮಿಶ್ರ ಭಕ್ತ, ಅವರು ಶರೀರದ ನೆಲೆಯಲ್ಲಿದ್ದಾರೆ. ಶರೀರ ಪೋಷಣೆಯೇ ಅವರ ಜೀವನದ ಮೂಲ ಧ್ಯೇಯ, ಅದಕ್ಕೆ ಅವರು ಭಕ್ತಿಯನ್ನ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಜ್ಞಾನಿಗಳು ನಿಷ್ಕಾಮ ಭಕ್ತರು, ಅವರನ್ನ ಜ್ಞಾನ ಮಿಶ್ರ ಭಕ್ತರು ಅಂತ ಹೇಳ್ತಾರೆ. ಅವರು ಆಧ್ಯಾತ್ಮಿಕ ವೇದಿಕೆಯಲ್ಲಿ ಇದ್ದಾರೆ.
ಅವರು ಭಗವಂತನಲ್ಲಿ ಭೌತಿಕವಾದನ್ನ ಕೇಳಲಿಕ್ಕೆ ಬಂದಿಲ್ಲ. ಹಾಗಾದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಗ್ತದೆ? ಯಾರು ಭೌತಿಕವಾದಂತಹ ಸ್ತರದಲ್ಲಿ ಇದ್ದಾರೋ, ಯಾರು ಭೌತಿಕವಾದಂತಹ ವೇದಿಕೆಯಲ್ಲಿ ಇದ್ದಾರೋ ಅವರಿಗೆ ಶುದ್ಧ ಭಕ್ತಿ ದೊರಕುವುದಿಲ್ಲ. ಯಾಕಂದ್ರೆ ಶುದ್ಧ ಭಕ್ತಿಗೆ ಬೇಕಾಗಿರುವುದೇ ಅನ್ಯಾಭಿಲಾಷಿತ ಶೂನ್ಯ. ಬೇರೆ ಎಲ್ಲ ಅಭಿಲಾಷೆಗಳು, ಆಸೆಗಳೆಲ್ಲ ಶೂನ್ಯವಾಗಬೇಕು. A person who is free from the bodily concept of life is an eligible candidate for pure devotional service. ಯಾರು ದೈಹಿಕ ಪರಿಕಲ್ಪನೆಯಿಂದ, ಅಂದ್ರೆ ತಾನು ಜೀವಾತ್ಮ, ತಾನು ಈ ಶರೀರ ಅಲ್ಲ ಅನ್ನೋದನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೋ, ಒಂದು ಬಲವಾಗಿ ಅದರ ಮೇಲೆ ಅವರಿಗೆ ನಂಬಿಕೆ ಇದೆಯೋ ಅಂತಹವರು ಶುದ್ಧ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. Devotional service and the happiness due to its execution were not possible as long as one is materially affected. ಯಾರು ಭೌತಿಕವಾದಂತಹ ಒಂದು ಆಸೆಗಳನ್ನ ಇಟ್ಟುಕೊಂಡು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಆಧ್ಯಾತ್ಮಿಕವಾದಂತಹ ಸಂತೋಷ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡುವಂತಹ ಭಕ್ತಿಯಿಂದ ಅವರು ಒಂದು ಶ್ರೇಷ್ಠವಾದಂತಹ ಪ್ರತಿಫಲವನ್ನು ಪಡೀಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಭೌತಿಕವಾಗಿ ಪರಿಣಾಮ ಬೀರುವುದು, ಅದಕ್ಕೆ ಉದಾಹರಣೆಯನ್ನು, ಇದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಟು ಬಿ ಮೆಟೀರಿಯಲಿ ಅಫೆಕ್ಟೆಡ್ ಅಂತ ಹೇಳಿದ್ರೆ ಏನು? ಮೀನ್ಸ್ ಟು ಹ್ಯಾವ್ ದ ಡಿಸೈರ್ ಫಾರ್ ಎಂಜಾಯ್ಮೆಂಟ್ ಆರ್ ದ ಡಿಸೈರ್ ಫಾರ್ ಬಿಕಮಿಂಗ್ ಒನ್ ವಿತ್ ದ ಸುಪ್ರೀಂ. ಬೋತ್ ದೀಸ್ ಆರ್ ಮೆಟೀರಿಯಲ್ ಕಾನ್ಸೆಪ್ಟ್ಸ್. ನನಗೆ ಭೌತಿಕವಾದಂತಹ ಆಸೆಗಳು ಇರ್ತವೆ, ಇಂದ್ರಿಯ ಭೋಗವನ್ನ ಮಾಡಬೇಕು ಅನ್ನೋ ಆಸೆ ಇರ್ತದೆ, ಅಥವಾ ಪರಮಾತ್ಮನೊಂದಿಗೆ ಒಂದಾಗುವಂತಹ ಬಯಕೆ ಇದ್ರೂ ಕೂಡ, ಎರಡರಲ್ಲಿಯೂ ಕೂಡ ವ್ಯಕ್ತಿಯು ಭಕ್ತಿಯಿಂದ ಪತನವನ್ನ ಹೊಂದುತ್ತಾನೆ, ಅಥವಾ ಅವನಿಗೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೊನೆಯದಾಗಿ, ದ ಪರ್ಫೆಕ್ಟ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಈಸ್ ಟು ಬಿ ಆನ್ ಅನಲಾಯ್ಡ್ ಡಿವೋಟಿ ಆಫ್ ದ ಲಾರ್ಡ್. ಹಾಗಾದ್ರೆ ಯಾರನ್ನು ನಾವು ಭಕ್ತರು ಅಂತ ಹೇಳಿ ಕರೀಬಹುದು? ಅವರಿಗೆ ಭಗವಂತನ ಸೇವೆಯೊಂದೇ ಜೀವನದ ಗುರಿ ಆಗಿರಬೇಕು. ಬಿ ಆನ್ ಅಲಾಯ್ಡ್ ಡಿವೋಟಿ ಆಫ್ ದ ಲಾರ್ಡ್. ಅವರು ಅನ್ಅಲಾಯ್ಡ್, ಅಲಾಯ್ಡ್ ಅಂತ ಹೇಳಿದ್ರೆ ಮಿಶ್ರ, ಅನ್ಅಲಾಯ್ಡ್ ಅಂತ ಹೇಳಿದ್ರೆ ಮಿಶ್ರವಾಗದ, ಶುದ್ಧವಾದ, ಶುದ್ಧ ಭಕ್ತಿ ಇರಬೇಕು. ನಾವು ಭಕ್ತಿ ಮಾಡ್ತಾ ಇದ್ದೇವೆ, ಆದ್ರೆ ಒಳಗಡೆ ನನಗೆ ಭೌತಿಕ ಇಚ್ಛೆಗಳಿವೆ, ನಾನು ಕೆಲವೊಮ್ಮೆ ಭೌತಿಕ ಇಚ್ಛೆಗಳನ್ನು ಈಡೇರಿಸುವಂತೆ ಕೂಡ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗಿದ್ರೆ ಅದು ಉತ್ತಮ ಭಕ್ತಿ ಅಲ್ಲ. ಅದು ಉತ್ತಮ ಭಕ್ತಿ ಅಂತ ಹೇಳಿ ನಾವು ಪರಿಗಣಿಸಬೇಕು ಅಂತಾದ್ರೆ ಅಲ್ಲಿ ಭೌತಿಕವಾದಂತಹ ಪ್ರತಿಫಲಕ್ಕೆ ನಾವು ಹಾತೊರೆಯಬಾರದು. ಇನ್ನು ಮುಂದಿನ ವಿಷಯಗಳನ್ನ ನಾವು ಮುಂದಿನ ಶನಿವಾರದ ದಿವಸ ಮುಂದುವರಿಸೋಣ. ಇಲ್ಲಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ.